ഉലകത്തിനോട് പരമേകിയുടയവൻ മെഹബൂബിൻ ജന്മമഹിന സ്വപ്നങ്ങളെ വരവായി വാനത്തിൽ നിങ്ങളും കാട്ടരവീയണവാൻ ശലഭങ്ങളെ മണതാരി പ്രേമ പുരിക പൂക്കളെന്തിടമാകില്ലേ हमने आंखों से देखा नहीं है मगर हमने आंखों से देखा नहीं है मगर उनकी तस्वीर सीने में मौजूद है जिसने लाकर कलामे इलाही दिया जिसने लाकर कलामे इलाही दिया वो मोहम्मद मदीने में मौजूद है जिसने लाकर कलामे इलाही दिया जिसने लाकर कलामे इलाही दिया वो मोहम्मद मदीने में मौजूद है। फूल खिलते हैं पढ़ पढ़ के सल्ली अला फूल खिलते हैं पढ़ पढ़ के सल्ली अला झूम करके रही है इबादे सबा झूम करके रही है इबादे सबा गुलों में कहाँ ऐसी खुशबू चमन के गुलों में कहाँ जो नबी के पसीने में मौजूद है हमने आंखों से देखा नहीं है मगर हमने आंखों से देखा नहीं है मगर उनकी तस्वीर सीने में मौजूद
हमने माना कि जन्नत बहुत हंसी, हमने माना कि जन्नत बहुत हंसी, छोड़कर हम मदीना न जाएंगे, छोड़कर हम मदीना न जाएंगे। यूं तो जन्नत में सब है मदीना नहीं, यूं तो जन्नत में सब है मदीना नहीं, और जन्नत मदीने में मौजूद है, हमारे आंखों से देखा नहीं है मगर, हमने आंखों से देखा नहीं है मगर, उनकी तस्वीर सीने में मौजूद है। കദറുലിയാൻ കനാഗദീപം ഖാതിമുൻ നബിയേ, കദറുലിയാൻ കനാഗദീപം ഖാതിമുൻ നബിയേ, മനുദിച്ചതുപോലെ വന്നൊരുളിയേ, ഉലകിലകിലം പ്രകാശമേ ഉദയവന്റെ താരമേ, ഉലകിലകിലം പ്രകാശമേ ഉദയവന്റെ താരമേ. മക്കപതിലെന്നതാ മക്കപതിലെന്നതാ മുഖ്യ കുറേശ് വീട്ടിൽ വന്നതാ, ആഗോളി ദീപം കൊണ്ടതാ, മുഖ്യ കുറേശ് വീട്ടിൽ വന്നതാ, ആഗോളി ദീപം കൊണ്ടതാ. മദീനത്തെ മനിയരാ, മനിയരൻ ഇല തിരുശരഫരാ, മദീനത്തെ മനിയരാ, മനിയരയിലെ ശരഫരാ, ശരഫരകില പ്രപഞ്ചമാകെ റഹ്മത്തായവരാ, ശരഫരകില പ്രപഞ്ചമാകെ റഹ്മത്തായവരാ, റഹ്മത്തുല്ലിൽ ആലമീന ത്വാഹ മുജ്തബരാ, ഉലകിലകിലം പ്രകാശമേ ഉദയവന്റെ താരമേ, ഉലകിലകിലം പ്രകാശമേ ഉദയവന്റെ താരമേ. ഇതിഹാസ മസ്ജിദിയ ബശരരേ, ഇസ്ലാമിൻ മരതക ബദരരേ, ഇതിഹാസ മസ്ജിദിയ ബശരരേ, ഇസ്ലാമിൽ മരുതുലം വദയരേ, ബദർ പോലെ കത്തും നാമം യാ റസൂലല്ലാഹ്, ബദർ പോലെ കത്തും നാമം യാ റസൂലല്ലാഹ്, യാ റസൂലേ യാ ഹബീബേ യാ റസൂലല്ലാഹ്, ഉലകിലകിലം പ്രകാശമേ ഉദയവന്റെ താരമേ, ഉലകിലകിലം പ്രകാശമേ ഉദയവന്റെ താരമേ. മക്കದ ಮನ್ಯಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ, ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಮಕ್ಕದ ಮನ್ಯಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ, ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಎಲ್ಲ ಧರ್ಮಕ್ಕೆ ಒಂದೇ ಏಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ. ಬಯಸುವ ನಿಮ್ಮನ್ನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ, ಸಲಾತು ಪಾರಾಯಣ ತೊಡಗಿ ಹೇಳುವ ನಿಮ್ಮ ಹೆಸರಲ್ಲಿ. ಬಯಸುವ ನಿಮ್ಮನ್ನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ, ಸಲಾತು ಪಾರಾಯಣ ತೊಡಗಿ ಹೇಳುವ ನಿಮ್ಮ ಹೆಸರಲ್ಲಿ. ವಿಶ್ವಕ್ಕೆ ಮಾದರಿಯಾದ ನಬಿಯು ದೀನ ಬಾಗಿಲು ತೆರೆದವರು, ವಿಶ್ವಕ್ಕೆ ಮಾದರಿಯಾದ ನಬಿಯು ದೀನಿನ ಬಾಗಿಲು ತೆರೆದವರು. ಆ ಪುಣ್ಯ ನಬಿಯರ ಸೌಲದ ಗಾನ ನೋಡಲು ಕರುಣಿಸು ಅಲ್ಲಾಹ್. ಇತಿಹಾಸದ ಪುಟದಲ್ಲಿ ನಲ್ಮೈ ಮಾತಾ ಹೇಳಿ ಕೊಟ್ಟ ಗುರುವೇ, ಲೋಕ ತ್ಯಜಿಸು ಮೊದಲು ನಿಮ್ಮನ್ನು ನೋಡಲು ಆಸೆ ನಮಗೆ. ಮಕ್ಕದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ, ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಸಜ್ಜನ ಸಂಘದ ನಾಯಕರು, ಕುರ್ಆನ್ ಇಳಿಸಿದ ಮೊದಲ ಗುರು, ಆ ಮುತ್ತು ನಬಿಯರ ಚರಿತ್ರೆಯನ್ನು
ಸಂಘದ ನಾಯಕರು ಕುರ್ಆನ್ ಇಳಿಸಿದ ಮೊದಲ ಗುರು ಆ ಮುತ್ತು ನಬಿಯರ ಚರಿತೆಯನ್ನು ಹೇಳಲು ಸಾಲದ ಬರಹಗಳು ಅಲ್ಲಾ ನಿನ್ನಲ್ಲಿ ಬೇಡುವೆ ನಾನು ಒಂದೇ ಕೊನೆಯ ಬೇಡಿಕೆ ಅಲ್ಲಾ ನಿನ್ನಲ್ಲಿ ಬೇಡುವೆ ನಾನು ಒಂದೇ ಕೊನೆಯ ಬೇಡಿಕೆ ಆ ಮುತ್ತು ನಬಿಯರ ರೌದ ಕಾಣ ನೋಡಲು ಭಾಗ್ಯ ನೀರು ಅಲ್ಲಾ ಇತಿಹಾಸದ ಪುಟನಲ್ಲಿ ನನ್ಮೈ ಮಾತ್ರ ಹೇಳಿ ಕೊಟ್ಟ ಗುರುವೇ ಇಡೀ ವಿಶ್ವಕ್ಕೆ ಇಂದು ರಬಿಯುಲ್ ಅವ್ವಲ್ ಆಚರಿಸು ಈ ದಿನವು ಇಡೀ ನಬಿಯವರ ಗುಣದ ಮಾಡಲು ಸಿಕ್ಕಿಕೊಟ್ಟ ಮಧುರಕ್ಷರವು ಮಕ್ಕಳ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ ಅಸ್ಸಲಾಮು ಅಲೈಕುಂ ಸ್ನೇಹ ಸನದ ಮದೀನಾ ಪಾವನ ದೇಶ ಮದೀನಾ ಪ್ರೇಮ ವದನ ಮದೀನಾ ಪಾವನ ಭೂಮಿ ಮದೀನಾ ಸ್ನೇಹ ಸದನ ಮದೀನಾ ಪಾವನ ದೇಶ ಮದೀನಾ ಪ್ರೇಮ ವದನ ಮದೀನಾ ಮನಸ್ಸಿನ ನಯನ ಮದೀನಾ ಕನಸಿನ ಭವನ ಮದೀನಾ ಮನಸ್ಸಿನ ನಯನ ಮದೀನಾ ಕನಸಿನ ಭವನ ಮದೀನಾ ಪ್ರೇಮ ತೋಟದ ಖರ್ಜೂರಕ್ಕೆ ಪ್ರೀತಿ ತುಂಬಿದ ಸ್ವದ ಸ್ನೇಹೋದ್ಯಾನದ ಮಂದಾನಕ್ಕೆ ಸ್ವರ್ಗದಂತ ಸೌಗಂಧ ಸ್ನೇಹ ಸನದ ಮದೀನಾ ಪಾವನ ದೇಶ ಮದೀನಾ ಪ್ರೇಮ ವದನ ಮದೀನಾ ಪಾವನ ಭೂಮಿ ಮದೀನಾ ಎದೆಯನ್ನು ಬೆಳಗುವ ಹಬೀಬರ ವದನ ಹೃದಯದ ವಿರಹವ ತಣಿಸುವ ಮದೀನಾ ಎದೆಯನ್ನು ಬೆಳಗುವ ಹಬೀಬರ ವದನ ಹೃದಯದ ವಿರಹವ ತಣಿಸುವ ಮದೀನಾ ಬರಿಹದ ಬದುಕಿನ ಸವಿರಾಗ ನಗನ ಮನದಲ್ಲಿ ಹನಿಯುವ ಅನುರಾಗ ಸಿಂಚನ ತ್ವಯ್ಬಾ ನನ್ನ ಜೀವ ತ್ವಹಾ ನನ್ನ ಸ್ನೇಹ ಅಭಿಮಾನದಿ ನನಗ ತ್ವಯ್ಬದ ಮಣ್ಣು ನೋಡಲು ಆಸೆ ಇದೆ ಇತಿಹಾಸದ ಕನಕಾಮೃತ ಪುಟದಲ್ಲಿ ಸೇರಲು ಬಯಕೆ ಇದೆ ಸ್ನೇಹ ಸದನ ಮದೀನಾ ಪಾವನ ದೇಶ ಮದೀನಾ ಪ್ರೇಮ ವದನ ಮದೀನಾ ಪಾವನ ಭೂಮಿ ಮದೀನಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ನನಗೀದ ಬೇಕಿದೆ ನವಿರಾದ ಗಾನ ಕಣ್ಮಡವ ಸೆಳೆಯುವ ಇಂಪಾದ ಗಾನ ಬದುಕಂಡೆ ಬದಲಿಸುವ ಸೊಗಸಾದ ಗಾನ ಬರೆದೂರ ತಲುಪಿಸುವ ಮದೀನಾದ ಗಾನ ನನಗೀದ ಬೇಕಿದೆ ನವಿರಾದ ಗಾನ ಕಣ್ಮಡವ ಸೆಳೆಯುವ ಇಂಪಾದ ಗಾನ ಬದುಕಂಡೆ ಬದಲಿಸುವ ಸೊಗಸಾದ ಗಾನ
ಸಾಮ್ರಾಟ ಪುಷ್ಪಗಳ ಹೂದೋಟ ಮಧುರ ಹೇರಲು ಮಿಡಿತೆಯ ಸೆನಸಾಟ ಇಷ್ಕೆಂಬ ದೀರ್ಘ ನದಿಯು ಹರಿಯುತ್ತ ಬಂತು ತಮ್ಮೆಡೆಗೆ ಪಾಪಗಳ ಮೂತಗಟ್ಟಿ ಶರಣಾದೆನು ತಮ್ಮೆಡೆಗೆ ನಬಿಯೋರೇ ನನ್ನಯ ನಬಿಯೋರೇ ನಬಿಯೋರೇ ನನ್ನಯ ನಬಿಯೋರೇ ನಬಿಯೋರೇ ನನ್ನಯ ನಬಿಯೋರೇ ನಬಿಯೋರೇ ನನ್ನಯ ನಬಿಯೋರೇ ಎದೆಯೋರ ಮಹಾರಾಜರು ಬಂದರೆ ನಾನಲ್ಲಿ ಬೆರಗಾಗುವೆ ನಬಿಯೇ ಮಹಬೂಬರೇ ನನ್ನ ಮಹಾರಾಜರೇ ಅಖಿಲ ಲೋಕಕ್ಕೂ ತಾವೆಂದು ಕಾರುಣ್ಯರೇ ಆಸೆ ಈ ಪಾಪಿಗೆ ಸೇರಲು ಆ ಮಣ್ಣಿಗೆ ಭವ್ಯ ಭವನ ಅರೌಲ ಮರುಭೂಮಿಗೆ ಕಾಯುತ್ತಿದೆ ನನ್ನ ನಯನ ದರ್ಶಿಸಲು ತಮ್ಮಯ ಭವನ ತೋರುವಿರ ದಿವ್ಯ ನೋಟ ಈ ಪಾಪಿಯ ಅಲೆದಾಟ ನಬಿಯೋರೇ ನನ್ನಯ ನಬಿಯೋರೇ ನಬಿಯೋರೇ ನನ್ನಯ ನಬಿಯೋರೇ ನಬಿಯೋರೇ ನನ್ನಯ ನಬಿಯೋರೇ നബിയോരേ നന്നയ നബിയോരേ അസ്സലാമു അലൈക്കും വറഹ്മത്തുള്ളാഹി നെക്സ്റ്റ് ആശയമെന്നും താഹ പുൽകിടാൻ മോഹം അഭിലാഷമെന്നും മദീന ഉണർവാൻ ദാഹം ആശയമെന്നും താഹ പുൽകിടാൻ മോഹം അഭിലാഷമെന്നും മദീന ഉണർവാൻ ദാഹം കൽബ് തേടും ഇഷ്കുനുകരാൻ കനവ് തേടും മതിൽ പാടാൻ കാട്ടിൽ വീശും മിസ്പൂക്കൾ തിരുമണ്ണിൽ പൂവിതള മെഹബൂബേ യാ റസൂൽ മഅ്ശൂഖേ യാ നബി മെഹബൂബേ യാ റസൂൽ മഅ്ശൂഖേ യാ നബി മർജാനെ യാ കരീം മഅ്ലൂമേ യാ വലി മെഹബൂബേ യാ റസൂൽ മഅ്ശൂഖേ യാ നബി വാഴ്ത്തിയ നാമം വാഴ്ത്തിയും ചന്തം വന്നിൽ നിന്നും വന്ന തൂവൽ തിങ്കള ഓ പാട്ടിൽ എന്നും പടികൾ ചൊല്ലും പാവമാന ഹൃദയമെന്നും തിങ്കളേ ഇരുകലങ്ങൾ നീട്ടും ചാരെ കാട്ടിൽ തിങ്കും തിരുനൂറെ കാട്ടിൽ വീശം മിസ്പൂകൾ തിരുമണ്ണിൽ പൂവിതള മെഹബൂബേ യാ റസൂൽ മഅ്ശൂഖേ യാ നബി മെഹബൂബേ യാ റസൂൽ മഅ്ശൂഖേ യാ നബി മർജാനെ യാ കരീം മഅ്ലൂമേ യാ വലി മൗला मौला मौला मेरे दिल के नूरे मौला 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 मेरे इश्क के नूरे मौला अजबे मदीना तेड़ियो मौला 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 मेरे दिल के नूरे मौला 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 मेरे इश्क के नूरे मौला अस्सलामु अलैकुम റൂഹേ മദീനാവിൻ തിങ്കളേ റീഹേ നീ കണ്ടോ തന്നലേ റൂഹേ മദീനാവിൻ തിങ്കളേ റീഹേ നീ കണ്ടോ തന്നലേ സുഹൃതന് പിതാരം സുരൂരിൻ ഹാരം സുഗന്ധിത പാരം നൂറെ നബി സുഹൃതന പിതാരം സുരൂരിൻ ഹാരം സുഗന്ധിത പാരം നൂറെ നബി റൂഹേ മദീനാവിൻ തിങ്കളേ റീഹേ നീ കണ്ടോ തന്നലേ റൂഹേ മദീനാവിൻ തിങ്കളേ
കുടിക്കുന്നു ധീരപ്പുലിയൽ ചാടുന്നു പിടപിടതിൽ പിടക്കുന്നു അടിമുടി കുഫുർ പിറക്കുന്നു ഉലകത്തിനോട് പരമേകിയുടയവൻ മണിമുത്ത് നബി പോകലോടുന്നേ വിളിയാനം പറക്കുന്നു വഹിയുമായി ജിബ്രീലണയുന്നേ വഹിയുമായി ജിബ്രീലണയുന്നേ മശ്രിഖിലും ത്വാഹ മഗ്രിബിലും റാഹ മഅനത്ത് മിൻഹുന്നു ജൂമിലുണ്ട് ഗൺരാജ മശ്രിഖിലും ത്വാഹ മഗ്രിബിലും റാഹ മഅനത്ത് മിൻഹുന്നു ജൂമിലുണ്ട് ഗൺരാജ മക്കത്തെ ഹജ്ജിന് പോകുന്ന പൂമാനെ മുത്ത് റസൂലിന്റെ ചാരത്ത് ചൊല്ലേനെ ജബലാഗോ ബൈസിംഗ് മേത് ഖലീലുല്ലാ റബ്ബിന മറാൽവി ചദ ജബല്ലാ ത്വയ്ബ മദീനത്തിന്റെ മഹബൂബ് രാജ അംബിക താജ മിന്നും മാണിക്യത്തിന്റെ ഒലിവാണോ റോജ ഖ്വാജ സിറാജ ത്വയ്ബ മദീനത്തിന്റെ മഹബൂബ് രാജ അംബിക താജ മിന്നും മാണിക്യത്തിന്റെ ഒലിവാണോ റോജ ഖ്വാജ സിറാജ ജഗമേഴും ജലാലിൻ ജസായ നബി ജഗന്നാഥൻ ജമാലിൻ ചൂതേ സീതി ജഗമേഴും ജലാലിൻ ജസായ നബി ജഗന്നാഥൻ ജലാലിൻ ചൂതേ സീതി ത്വയ്ബ മദീനത്തിന്റെ മഹബൂബ് രാജ അംബിയ താജ മിന്നും മാണിക്യത്തിന്റെ ഒലിവാണോ റോജ ഖ്വാജ സിറാജ ത്വയ്ബ മദീനത്തിന്റെ മഹബൂബ് രാജ അംബിയ താജ മിന്നും മാണിക്യത്തിന്റെ ഒലിവാണോ റോജ ഖ്വാജ സിറാജ ഖ്വാജ സിറാജ അസ്സലാമു അലൈക്കും വറഹ്മത്തുള്ളാഹി വബറകാതുഹു तू को जा मन को जा 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 तू अमीरे हरम में फकीर हजम तू अमीरे हरम में फकीर हजम तेरे गुनों ने लब में तलब ही तलब तेरे गुनों ने लब में तलब ही तलब तू आई अता तू को जा मन को जा 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 इल्हाम है जामा तेरा इल्हाम है जामा तेरा कुरानी मामा है तेरा कुरानी मामा है तेरा मिंबर तेरा अर्शे बरी मिंबर तेरा अर्शे बरी या रहमतुल लिल आलमीन तू को जा मन को जा 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 तू हकीकत में मैं सिर्फ एहसास
प्यास हो, तू समंदर में बैठी हूँ प्यास हो, मेरी घर खाक पर और तेरी रह गुजर, मेरे घर खाक पर और तेरी रह गुजर, शिद्दतुल मुद्दा तू को जा मन को जा, तू को जा मन को जा, तू को जा मन को जा, तू को जा मन को जा। ಪ್ರಪಂಚದಲ್ಲೇ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಮನಾದ ವ್ಯಕ್ತಿ ಈ ಲೋಕದಲ್ಲಿ ಅವನೊಬ್ಬನೂ ಇಲ್ಲ. ಅಂತಹ ಪ್ರವಾದಿಯಾಗಿದ್ದರೆ ನಮ್ಮ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಅವರು ಕಲಿಸಿಕೊಟ್ಟಂಥ ಶಾಂತಿ, ನ್ಯಾಯ, ನೀತಿಯ ಸಂದೇಶವನ್ನು ಈ ಜಗತ್ತಿನಲ್ಲಿ ಅವನೊಬ್ಬನು ಕೂಡ ಕಲಿಸಿಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಕತ್ತಲೆಯಲ್ಲಿದ್ದ ಈ ಸಮುದಾಯವನ್ನು ಬೆಳಕಡಿಗೆ ತಂದ ಪ್ರವಾದಿಯಾಗಿದ್ದರೆ ನಮ್ಮ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಅಷ್ಟೇ ಅಲ್ಲದೆ ಚಂದ್ರನಿಗಿಂತಲೂ ಅತಿ ಸುಂದರ ನಮ್ಮ ಪ್ರೀತಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಅವನೊಬ್ಬನೂ ಇಲ್ಲ. ಈ ಲೋಕವನ್ನೇ ಸೃಷ್ಟಿಸಲು ಕಾರಣವಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜಿನ ಬಗ್ಗೆ ಹಲವಾರು ಸಂದೇಶಗಳನ್ನು ಹೇಳಿದ್ದಾರೆ. ಅದೇನೆಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು 5 ವಕ್ತ ಫರ್ಲ್ ನಮಾಜನ್ನು ಕಡ್ಡಾಯವಾಗಿ ನಿರ್ವಹಿಸಲೇಬೇಕು. ಒಂದು ಹದೀಸ್ನಲ್ಲಿ ಈ ರೀತಿಯಾಗಿ ವರದಿಯಾಗಿದೆ, ಅಸ್ಸಲಾತು ಇಮಾದುದ್ದೀನ್ ವಮನ್ ಅಕಾಮಹಾ ಅಕಾಮುದ್ದೀನ್ ವಮನ್ ತರಕಹಾ ತಮುದ್ದೀನ್. ನಮಾಜ್ ಇಸ್ಲಾಂ ಧರ್ಮದ ಆಧಾರ ಸ್ತಂಭವಾಗಿದೆ. ಅದನ್ನು ನೆಲೆಗೊಳಿಸಿದವನು ತನ್ನ ಧರ್ಮವನ್ನು ಉಳಿಸಿಕೊಳ್ಳುತ್ತಾನೆ, ಅದನ್ನು ಉಪೇಕ್ಷಿಸಿದವನು ತನ್ನ ಧರ್ಮವನ್ನು ಕಡಿದುಕೊಳ್ಳುತ್ತಾನೆ. ಈಗಿನ ಕಾಲದಲ್ಲಿ ನಮಾಜ್ ಎಂಬುದು ಒಂದು ವಿಷಯವೇ ಅಲ್ಲ. ಅನಾವಶ್ಯಕವಾಗಿ ಯಾವುದೇ ಕಾರಣ ಇಲ್ಲದೆ ನಮಾಜನ್ನು ಕಲಾ ಮಾಡುವ ಅದೆಷ್ಟೋ ಯುವಕ ಯುವತಿಯರು ನಮ್ಮ ನಡುವೆ ಇದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಿದ್ರೆ ಮಾಡಿ ಸುಬು ನಮಾಜ್ ಕಲಾ ಮಾಡುವ ಜನರೇ, ರಾತ್ರಿ ಆರೋಗ್ಯದಿಂದ ಮಲಗಿದ ಅದೆಷ್ಟೋ ಯುವಕ ಯುವತಿಯರು ನಾವು ನಿತ್ಯ ಜೀವನದಲ್ಲಿ ಕೇಳುವವರಾಗಿದೆ. ನೀವು ಬೇರೆ ಉದಾಹರಣೆಯನ್ನು ಯಾಕೆ ನೋಡಬೇಡಿ? ನಮ್ಮ ನೆರೆಯ ರಾಜ್ಯವಾದ ಕೇರಳದ ವಯನಾಡಿನಲ್ಲಿ ರಾತ್ರಿ ಸಂತೋಷದಿಂದ ಊಟ ಮಾಡಿ ಕುಟುಂಬದೊಂದಿಗೆ ಕಾಲಹರಣೆ ಮಾಡಿ ಸಂತೋಷದಿಂದ ಮಲಗಿದ ಒಂದು ಗ್ರಾಮದ ಜನರೇ ಬೆಳಗ್ಗೆ ಏಳುವಾಗ ಮೈಯತ್ತಾಗಿ ಬಿದ್ದಿದ್ದಾರೆ. ಇಂತಹ ಒಂದು ದೃಷ್ಟಾಂತ ಅಲ್ಲಾಹು ನಮಗೆ ತೋರಿಸಿಯೂ ನಾವು ಇನ್ನೂ ಎಚ್ಚರಗೊಳ್ಳಲಿಲ್ಲ. ಅವರ ಅವಸ್ಥೆ ಏನಾಗಿರಬಹುದು ಎಂದು ಒಮ್ಮೆ ಯೋಚಿಸಿ ನೋಡಿ. ಮರಣ ನಮ್ಮ ಬೆಣ್ಣೆಯಿಂದ ಇದೆ. ಆದುದರಿಂದ ಯಾರು ಕೂಡ ನಮಾಜನ್ನು ಕಲಾ ಮಾಡಲೇಬಾರದು. ಯಾರ ಮರಣ ಯಾವಾಗಂದು ಯಾರಿಗೂ ತಿಳಿಯದು. ಈ ಪ್ರಪಂಚದಲ್ಲಿ ಹಲವಾರು ಸೈಂಟಿಸ್ಟ್ಗಳಿದ್ದಾರೆ. ಉದಾಹರಣೆಯಾಗಿ ಆಲ್ಬರ್ಟ್ ಐನ್ಸ್ಟೈನ್, ಥಾಮಸ್ ಆಲ್ವಾ ಎಡಿಸನ್ಗಳಂಥ ದೊಡ್ಡ ದೊಡ್ಡ ಮಹಾನ್ ಸೈಂಟಿಸ್ಟ್ಗಳು ಎಲ್ಲವನ್ನು ಕಂಡುಹಿಡಿದರು. ಆದರೆ ಯಾರ ಮರಣ ಯಾವಾಗಂದು ಯಾವನೊಬ್ಬನೂ ಕೂಡ ಕಂಡುಹಿಡಿಯಲೇ ಇಲ್ಲ. ನೀವು ನಿತ್ಯ ಜೀವನದಲ್ಲಿ ಮೊಬೈಲ್ ಎಂಬ ಸಾಧನೆ ಬಳಸುತ್ತೀರಿ. ಅದರಲ್ಲಿ ನಿಮಗೆ ಯಾವುದಾದ್ರೂ ಪ್ರಶ್ನೆ ಗೊತ್ತಿರದಿದೆ ಅಥವಾ ಪ್ರಶ್ನೆಯ ಉತ್ತರ ಗೊತ್ತಿರದಿದೆ, ನೀವು ಗೂಗಲ್ ಆ್ಯಪಲ್ಲಿ ಕೇಳುತ್ತೀರಿ. ಗೂಗಲ್ ಎಲ್ಲವ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ. ಆದರೆ ಯಾರ ಮರಣ ಯಾವಾಗೆಂದು ಕೇಳಿದಾಗ ಗೂಗಲ್ ಕೂಡ ಆ ಪ್ರಶ್ನೆಗೆ ಆನ್ಸರ್ ಕೊಡಲು ಆಗುವುದಿಲ್ಲ. ಏಕೆಂದರೆ ಅದು ಅಲ್ಲಾಹನ ತೀರ್ಮಾನಿಸಿರು. ಅದನ್ನು ಬದಲಾಯಿಸಲು ಈ ಪ್ರಪಂಚದಲ್ಲಿ ಅವನೊಬ್ಬನಿಗೆ ಆಗುವುದಿಲ್ಲ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಮಾಜ್ ಮಾಡಿದವನಿಗೆ ಒಂದಿಷ್ಟು ಅನ್ನ ಅಥವಾ ಬಟ್ಟೆ ಅಥವಾ ನೀರು ಕೊಟ್ಟು ನೆರವಾಗುವನು ಸರ್ವ ಪ್ರವಾದಿಯರನ್ನು ಹತ್ಯೆ ಮಾಡಿದಂಥ ಪಾಪಕ್ಕೆ ಗುರಿಯಾಗುವನು. ಅಷ್ಟೇ ಅಲ್ಲದೆ ಅವನ ಆಹಾರದಿಂದ ಬರಕತ್ ತೆಗೆದು ಹಾಕುವುದು, ಕ್ರೂರ ಆಡಳಿತಕಾರ, ಅಧಿಪತ್ಯ ಹಾಗೂ ಇಹದಿಂದ ಈಮಾನ್ ಇಲ್ಲದೆ ಎಂಬ 3 ಶಿಕ್ಷೆಗಳನ್ನು ಅಲ್ಲಾಹನಿಗೆ ಕೊಡುವವನು. ಈ ಹದೀಸನ್ನು 10 ಕಿತಾಬ್ ಎಂಬ ಗ್ರಂಥದ 40 ಹದೀಸಲ್ಲಿ ವರದಿಯಾಗಿದೆ. ಮಲಯಾಳಂ ಭಾಷೆಯಲ್ಲಿ ಇದನ್ನು 10 ಕಿತಾಬ್ ಎಂದು ಹೇಳಲಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಾಜ್ ಮಾಡಿದವನಿಗೆ ಇಸ್ಲಾಮಿನಲ್ಲಿ ಯಾವ ಬೆಲೆಯೂ ಇಲ್ಲ. ಕುರ್ಆನ್ನಲ್ಲಿ ಹಜ್ ಸೂರತ್ನಲ್ಲಿ 41ನೇ ಆಯತ ಹೇಳುತ್ತದೆ, ಅಲ್ಲದೀನ ಮಕ್ಕನ್ನಹುಂ ಫಿಲ್ ಅರ್ದಿ ಅಕಾಮುಸ್ ಸಲಾತ ವಆತುಸ್ ಝಕಾತ್ وآتوا الزكاة وأمروا بالمعروف ونهوا عن المنكر ولله عاقبة الأمور. ಮರ್ದರಿತರಿಗೆ ಅಲ್ಲಾಹನ ಶಕ್ತಿ ಸ್ವಾಧೀನವನ್ನು ಕೊಟ್ಟರೆ ಅವರು ನಮಾಜನ್ನು ಮಾಡ್ತಾರೆ, ಝಕಾತನ್ನು ಕೊಡ್ತಾರೆ ಮತ್ತು ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟ ಕೆಲಸಗಳಿಂದ ದೂರವಿರ್ತಾರೆ. ಇದೆಲ್ಲವೂ ಅಲ್ಲಾಹನಿಗೆ ಬಿಟ್ಟದ್ದು. ಕೊನೆಯದಾಗಿ ಒಂದು ಹದೀಸನ್ನು ಹೇಳ್ತೇನೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಮಾಜ್ ಮಾಡಿದವನ ಜೊತೆಗೆ ಕುಳಿತುಕೊಳ್ಳಬೇಡಿ, ಏಕೆಂದರೆ ಅವನಿಗೆ ಅಲ್ಲಾಹನ ಶಾಪ ಬರುತ್ತಿದೆ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. ವಾಖಿರು ದಅವಾನಿ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. അസ്സലാമു അലൈക്കും. ആശ്രയം എന്നും താഹാകിടാൻ മോഹം, അഭിലാഷമെന്നും മദീന തുരലുവാൻ ദാഹം. ആശ്രയം എന്നും പുൽകിടാൻ മോഹം, അഭിലാഷമെന്നും മദീന തുരലുവാൻ ദാഹം. കൽബ് തേങ്ങും മിസ്ക് പുകരാൻ, കനവ് തേങ്ങും അത് പാടാൻ, കാട്ടിൽ വീശും വിഷപ്പൂക്കൾ തിരുമണ്ണിൽ പൂവിതളാൻ.
എൻ മനമോ മതത്തിനം ഒരു ഇവനും ചേരണം നീരവാനിലെ അമ്പിലെ പോലെ തിളങ്ങും നബി നീലവാനിലെ അമ്പിലെ പോലെ തിളങ്ങും നബി. അസ്സലാമു അലൈക്കും. ചെസ്റ്റ് നമ്പർ तू कुजा मन कुजा तो कुजा मन कुजा तो कुजा मन कुजा तो कुजा मन कुजा तू अमीर हरम में फकीर हरम तू अमीर हरम में फकीर हरम तेरे गुंडोर में लब में तलब ही तलब तेरे गुंडोर में लब में तलब ही तलब तू अता ही अता तो को जा मन को जा 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 इल्हाम है जामा तेरा इल्हाम है जामा तेरा कुरानी मामा है तेरा कुरानी मामा है तेरा मिंबर तेरा अर्श बरी मिंबर तेरा अर्श बरी या रहमतुल लिल आलमीन तो को जा मन को जा 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 तू हकीकत में मैं सिर्फ एहसास हूँ तू हकीकत में मैं सिर्फ एहसास हूँ तू समंदर में भटकी हुई प्यास हो तू समंदर में भटकी हुई प्यास हो मेरे गरकाक पर और तेरी ना गुजर मेरे गरकाक पर और तेरी ना गुजर रहमतुल इंतहा तू को जा मन को जा तो को जा मन को जा तो को जा मन को जा तो को जा मन को जा अस्सलामु अलैकुम वरहमतुल्लाहि वबरकातुहു എന്ന് മദീന പുലകിടമോഹം അഭിലാഷ എന്നു മദീന പുനർവാന്താഹം ആശ്രയം എന്നും പുലകിടമോഹം അഭിലാഷം എന്നു മദീന പുനർവാന്താഹം കൽബ് തേടും മിസ്കിനഗരം കനവ് തേടും മദീന പാടാം കാട്ടിൽ വീശം മിസൽ പോർക്കുൾ തിരുമണ്ണിൽ പൂവിതരാ महबूबे या रसूल मशूके या नबी महबूबे या रसूल मशूके या नबी मर जाने या करीम मालूम या वली महबूबे या रसूल मशूके या नबी വാത്തിനാമം വാക്കിലും ചൊല്ലാം വാവിനെന്നും വർണ്ണത്തുങ്ങൾ നിങ്ങളാ പാട്ടിൻ നിയമം പതികൾ ചൊല്ലും പാവമാണ് ഹൃദയമെന്നും തങ്ങളെ ഇരുകുലങ്ങൾ നീട്ടുചാര കാടിൽ നിന്നും തിരുനൂറ് കാട്ടിൽ വീശും മിച്ചൽ പോൽക്കൽ തിരുമണ്ണിൽ പൂതിവല महबूबे या रसूल मशूके या नबी महबूबे या रसूल मशूके या नबी मर जाने या करीम मालूम या वली महबूबे या रसूल मशूके या नबी मौला 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 तेरा इश्क नूर मौला 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 तेरा इश्क नूर मौला अजबे मदीना मौला 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 तेरा इश्क दिल के मौला अस्सलाम अस्सलामु अलैकुम तिरुतोह मलगिದ ಪುಣ್ಯ ನಡೆದು ಅಂದು
ಮದೀನಾ ಪರಿಸರದಲ್ಲಿ ಹಣಕೊಂಡಿತು. ತಹದೆಯ ಮಣ್ಣಿಯಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಲ್ಲಿನಲ್ಲಿ ಮುಳುಗಿಯಂದು ತಿರುತಹ ಮಲಗಿದ ಪುಣ್ಯ ನಡೆದು ಅಂದು ಮದೀನಾ ಪರಿಸರದಲ್ಲಿ ಹಣಕೊಂಡಿತು. ತಹದೆಯ ಮಣ್ಣಿಯಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣಿನಲ್ಲಿ ಮುಳುಗಿಯಂದು ರೌಲ ಕಾಣಲು ಆಸೆ ಪೂರೈಸುವಲ್ಲ, ರೌಲವನ್ನು ತುಂಬಿಸಲು ಭಾಗ್ಯ ನೀಡಲ್ಲ. ರೌಲ ಕಾಣಲು ಆಸೆ ಪೂರೈಸುವಲ್ಲ, ರೌಲವನ್ನು ತುಂಬಿಸಲು ಭಾಗ್ಯ ನೀಡಲ್ಲ. ತಿರುತೋಹ ಮಲಗಿದ ಪುಣ್ಯ ನಡೆದು ಅಂದು ಮದೀನಾ ಪರಿಸರದಲ್ಲಿ ಹಣಗೊಂಡಿತು. ತಹದೆಯ ಮಣ್ಣಿದಂದು ಸ್ಪರ್ಶನೆಯಂದು ಇಡೀ ಪ್ರಪಂಚ ಕಣ್ಣಿನಲ್ಲಿ ಮುಳುಗಿಯಂದು ಆಮಿನಾ ಅಬ್ದುಲ್ಲಾ ಕರುಳ ಕೊಡಿ ಮಕ್ಕಳಲ್ಲಿ ಬೆಳಗ್ಗೆ ಬಂದ ನಬಿ. ಆಮಿನಾ ಅಬ್ದುಲ್ಲಾ ಕರುಳ ಕೊಡಿ ಮಕ್ಕಳಲ್ಲಿ ಬೆಳಗ್ಗೆ ಬಂದ ನಬಿ. ಮಕ್ಕದಲ್ಲಿ ಅಣಚಾರ ತಲೆಗೋಯಿತು, ತಿರು ನಬಿಯರ ಸ್ಪರ್ಶನದ ಮಾಯವಾಯಿತು. ಮಕ್ಕದಲ್ಲಿ ಅಣಚಾರ ತಲೆಗೋಯಿತು, ತಿರು ನಬಿಯರ ಸ್ಪರ್ಶನದ ಮಾಯವಾಯಿತು. ಸೈಸ ನಬಿಯರ ಮಧು ಆಡುತ್ತದೆ, ಮದಗೀತನ್ನು ಆಡಿ ಹೊಗಳುತ್ತದೆ. ಸೈಸ ನಬಿಯರ ಮಧು ಆಡುತ್ತದೆ, ಹಾಡುತ್ತಲೇ ತಿರುತೋಹ ಮಲಗಿದ ಪುಣ್ಯ ನಡೆದು ಅಂದು ಮದೀನಾ ಪರಿಸರದಲ್ಲಿ ಹಣಕೊಂಡಿತು. ತಹದೆಯ ಮಣ್ಣಿನಲ್ಲಿ ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣಿನಲ್ಲಿ ಮುಳುಗಿಯಂದು. ಅಸ್ಸಲಾಮು ಅಲೈಕುಂ. ರವಿಯಾಗಿ ಪ್ರಭಯಾದ ಪ್ರಭುವೇ ಪೈಗಂಬರ ನಬಿಯೇ ಪರಿಪೂರ್ಣರೇ ಪ್ರಿಯನಿಧಿಯೇ. ಪೈಗಂಬರ ನಬಿಯೇ ಪರಿಪೂರ್ಣರೇ ಪ್ರಿಯನಿಧಿಯೇ. ಪೈಗಂಬರ
ഖുറൈശ് വീട്ടിൽ വന്നതാ ദീപം കൊണ്ടതാ മുഖ്യ ഖുറൈശ് വീട്ടിൽ വന്നതാ ദീപം കൊണ്ടതാ കദുരുലിയാൽ കനകദീപം ഖാതിമുൻ നബിയേ കദുരുലിയാൽ കനകദീപം ഖാതിമുൻ നബിയേ കമറുദിച്ചതുപോലെ മണ്ണിൽ ഒന്നൊരു നിധിയെ ഉലകിലകിലം പ്രകാശമേ ഉടയവന്റെ ദാനമേ ഉലകിലകിലം പ്രകാശമേ ഉടയവന്റെ ദാനമേ മദീനത്ത് മദീനത്ത് മണിയറ മണിയറയിലത്തിലും ശരഫറ മദീനത്ത് മദീനത്ത് മണിയറ മണിയറയിലത്തിലും ശരഫറ ശരഫറയില പ്രപഞ്ചമാകെ റഹ്മത്തായവര ശരഫറയില പ്രപഞ്ചമാകെ റഹ്മത്തായവര റഹ്മത്തുൽ ആലമീന മുജ്തബറ ഉലകിലകിലം പ്രകാശമേ ഉടയവന്റെ ദാനമേ ഉലകിലകിലം പ്രകാശമേ ഉടയവന്റെ ദാനമേ അസ്സലാമു അലൈക്കും മൗലായ സല്ലി വസല്ലിം ദായിമൻ അബദൻ അലാ ഹബീബിക ഖൈറുൽ ഖൽഖി കുല്ലിഹിം മൗലായ സല്ലി വസല്ലിം ദായിമൻ അബദൻ അലാ ഹബീബിക ഖൈറുൽ ഖൽഖി കുല്ലിഹിം യാ നബി സലാം അലൈക്കും യാ റസൂൽ സലാം അലൈക്കും യാ ഹബീബ് സലാം അലൈക്കും സ്വലവാത്തുല്ലാഹ് അലൈക്കും സല്ലി അലാ നബി വിതബസ്സം ദൻ നബി തബസ്സം വിതബസ്സം ദൻ നബി തബസ്സം اللهم صل عليه قلبي متيم كلما صلوا عليه سلما ذاك السعادة مكرما يا سيدي يا محمد صلوا عليه شافع الأمة بذخر الرسول تشهد الهمة يا ربي بجاه النبي هذه الغمة يا ربي بجاه النبي هذه الغمة قمرون قمرون قمر سيدنا النبي قمرون وجميل سيدنا النبي وجميل محمد نبينا بنور هميمة من مكة حبيبنا سطع المدينة من صلى صلاته اتهلت صفاته يا بغض الحماس اشفى الفمات السلام عليك يا رسول الله السلام عليك يا حبيبي يا نبي الله السلام عليك يا حبيبي يا نبي الله يا رسول الله عليك يا
മദീന കണ്ടോ കണ്ണേകയുണ്ട് വേറെന്തും വേണ്ട അതുവേ ചന്ത ആരായ കാണാം ഭാഗ്യാന കൊണ്ട് ചെല്ലോറ് പേടി മനസ്സുകിണ്ട് മദീന കണ്ടോ കണ്ണേകയുണ്ട് വേറെന്തും വേണ്ട അതുവേ ചന്ത ആരായ കാണാം ഭാഗ്യാന കൊണ്ട് ചെല്ലോറ് പേടി മനസ്സുകിണ്ട ആണിലവർ വെൽച്ചനബി ഈ മനസ്സിൽ തൊടുത്തനബി ആണിലവർ വെൽച്ചനബി ഈ മനസ്സിൽ തൊടുത്തനബി മണിമത്ത് നന്ദനബി രാമത്തോ തൊടനബി നല്ലൊരു മനസ്സ് ചൊല്ലോ സലാത്ത് എത്തൂരു നണ്ടോ നബി റോസാത്ത് ആ പച്ച പിരിച്ചോ റൗലാത്ത് കാത്ത് എത്തൂരു നണ്ടോ ഹിമദല മദീന കണ്ടോ കണ്ണുകളുണ്ട് വേറെന്തും വേണ്ട അതുവേ ചന്ത ആരായ കാണോ ഭാഗ്യാന കൊണ്ടോ ചെല്ലോരു പേടി മനസ്സുകിണ്ട തിരുള്ള പിരുസ താങ്ങാലെ മനസ്സ് തൊയ്ബ മദീന കാണാട്ടെ കണ്ണ് തിരുള്ള പിരുസ താങ്ങാലെ മനസ്സ് തൊയ്ബ മദീന കാണാട്ടെ കണ്ണ് നണ്ടോ നബീരോ കാണാട്ടെ കണ്ണ് എന്ത് കണക്ക് കേക്കുറ മനസ്സ് മദീന കണ്ടോ കണ്ണുകളുണ്ട് വേറെന്തും വേണ്ട അതുവേ ചന്ത ആരായ കാണോ ഭാഗ്യാന കൊണ്ടോ ചെല്ലോറ് പേടി മനസ്സുകിണ്ട. അസ്സലാമു അലൈക്കും. ഭയങ്കാർ കൂട്ടായി പ്രണയം തീർത്തു മദീനയിലെ കാർവേഗം പ്രണയം ചെന്നോ പ്രേമാരിയോട് പ്രണയം തീർത്തു മദീനയിലെ മണൽ തരെ പ്രണയം ചെന്നോ ഭയങ്കാർ കൂട്ടായി പ്രണയം തീർത്തു മദീനയിലെ കാർവേഗം പ്രണയം ചെന്നോ പ്രേമായോടെ പ്രണയം തീർത്തു കാട്ടേ പ്രണയം തീർക്കുന്നുമോ ഹബീബിന്റെ കപ്പുലിരാൽ വീശുന്നുവോ കാട്ടേ പ്രണയം തീർക്കുന്നുവോ ഹബീബിന്റെ കുലിരാൽ വീശുന്നുവോ മദീന മദീനയിലെ മണൽ തരെ പ്രണയം ചെന്നോ മയങ്കാൽ കൂട്ടാൽ പ്രണയം തീർത്തു മദീനയിലെ കാർമേഘം പ്രണയം ചെന്നോ പ്രേമാരിയോടെ പ്രണയം തീർത്തു പലരും ഹബീബോടെ പ്രണയം ചൊല്ലുമ്പോൾ പതിവായി മഹബൂബോട് കുശലം പറയുമ്പോൾ അറിയാതെ മനതാരെ വേദന പറയുമ്പോൾ നബിയേ ഇതെന്നോട് പ്രണയമാണോ നബിയേ ഇതെന്നോട് പ്രണയമാണോ മദീനയിലെ മണൽ തരെ പ്രണയം ചെന്നോ ഭയങ്കാൽ കൂട്ടാൽ പ്രണയം തീർത്തു മദീനയിലെ കാർമേഘം പ്രണയം ചെന്നോ പ്രേമാരിയോടെ പ്രണയം തീർത്തു കണ്ണുകൾ കണ്ണീരാൽ നബിയെ കുതിക്കും
വലൈക്കും. ആശ്രയം എന്നും തോഹ ഉലകിടാൻ മോഹം അഭിലാഷ എന്നും മദീന ഉണർവാൻ ദാഹം ആശ്രയം എന്നും തോഹ ഉലകിടാൻ മോഹം അഭിലാഷ എന്നും മദീന ഉണർവാൻ ദാഹം കൽബു തേടും ഇഷ്ക് പകരാൻ കനഉ തേടും മത് പാടാൻ കാറ്റിൽ വീശും ഇസൽ പൂക്കൾ തിരുമണ്ണിൽ പൂഴിതലാ മെഹബൂബേ യാ റസൂൽ മഹ്ശൂഖേ യാ നബി മെഹബൂബേ യാ റസൂൽ മഹ്ശൂഖേ യാ നബി മർജാനെ കരീം മാലൂം യാ വലി മെഹബൂബേ യാ റസൂൽ മഹ്ശൂഖേ യാ നബി മർജാനെ കരീം മാലൂം യാ വലി വാക്കിയ നാമം വാക്കിലും ചന്തം വാണിമിന്നും വർണ്ണതൂവൽ തിങ്കളാ ഓ പാട്ടിൽ നീലം പതികൾ ചൊല്ലും പാവമാണ് ഹൃദയമെന്നും തങ്ങളെ ഇരുകരങ്ങൾ നീട്ടുചാരെ കണ്ണിലെത്തും നേരെ കാറ്റ് കാറ്റിൽ വീശും ഇസൽ പൂക്കൾ തിരുമണ്ണിൽ പൂളിതലാ മെഹബൂബേ യാ റസൂൽ മഹ്ശൂഖേ യാ നബി മെഹബൂബേ യാ റസൂൽ മഹ്ശൂഖേ യാ നബി മർജാനെ കരീം മാലൂം യാ വലി മെഹബൂബേ യാ റസൂൽ മഹ്ശൂഖേ യാ നബി മൗലാ 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 मेरे दिल के नूर है मौला 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 मेरे दिल के नूर है मौला വിധികൾ തിരയും മികവിൽ ചേരാൻ മുഖയമുള്ളും സ്വന്തം മധുരം തൂജിയ ഓ രാവുകളുടെ രാംപക സ്നേഹം രാഗമോഹം നിലാവെന്നും വേദമാ കാണും റൗള എന്നും ചാരെ കണ്ണിലെത്തും നേരെ കാറ്റ് കാറ്റ് വീശും മിസൽ പൂക്കൾ തിരുവണ്ണിൽ പൂളിതലാ മെഹബൂബേ യാ റസൂൽ മഹ്ശൂഖേ യാ നബി മെഹബൂബേ യാ റസൂൽ മഹ്ശൂഖേ യാ നബി മർജാനെ കരീം മാലൂം യാ വലി മെഹബൂബേ യാ റസൂൽ മഹ്ശൂഖേ യാ നബി അസ്സലാമു അലൈക്കും വറഹ്മത്തുള്ളാഹി വബറകാതുഹു तू को जा मन को जा 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 तू अमीर हरम मैं फकीर हरम तू अमीर हरम मैं फकीर हरम तेरा गुणवान में लब में तलब ये तलब तेरा गुणवान में लब में तलब ये तलब तू अताई अता तो को जा मन को जा 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 जामा तेरा इल्हाम है जामा तेरा कुरान मामा ए तेरा कुरान मामा ए तेरा मिंबर तेरा अर्शे बरी मिंबर तेरा अर्शे बरी या रहमतुल
ಹೊತ್ತು ಎದ್ದ ತಾಯಿಗೆ ನೋವನಿ ಮಾಡದೆ ಬಂದು ಇದರೊಂದಿಗೆ ಸ್ನೇಹದ ಮುರಿಯದೆ ಸಕಲ ಸಮಯ ರಂಬರಿ ಬೇಡೊಡಿ ರಾತ್ರಿ ಹಗಲು ನಲ್ಮಯ ಮಾಡೋನಿ ಯೌವನದ ಸಮಯ ನನಗೆಂದು ತಿಳಿದಿಲ್ಲ ಪಾಪ ಮಾಡಿದ್ದೇನೆ ಮಣ್ಣೆ ಸೇರಿಯಾದ ಯೌವನದ ಸಮಯ ನನಗೆಂದು ತಿಳಿದಿಲ್ಲ ಪಾಪ ಮಾಡಿದ್ದೇನೆ ಮಣ್ಣೆ ಸೇರಿಯಾದ ಅಸ್ಸಲಾಮು ಅಲೈಕುಂ ತೇರುತ್ತಾ ಮಲಗಿದ ಪುಣ್ಯ ನಡೆದು ಅಂದು ಮದೀನ ಬಾರಿಸಲಲ್ಲಾಗುಣಿತು ದೇಹ ಮಣ್ಣೀರಲ್ಲಿ ಪ್ರಶ್ನೆಗಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂತು ತಿರುತ್ತಾ ಮಲಗಿದ ಪುಣ್ಯ ನಡೆದು ಅಂದು ಮದೀನ ಬಾರಿಸಲಲ್ಲಾಗುಣಿತು ದೇಹ ಮಣ್ಣಿನಲ್ಲಿ ಪ್ರಶ್ನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂದು ದೇಹ ಮಣ್ಣಿನಲ್ಲಿ ಪ್ರಶ್ನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂದು ರೌಲ ಕಾಣಲು ಆಸೆ ಪೂರಿಸುವಲ್ಲ ರೌಲ ಒಂದು ಚುಂಬಿಸಲು ಭಾಗ್ಯ ನೀಡಲ್ಲ ದೇಹ ಮಣ್ಣಿನಲ್ಲಿ ಪ್ರಶ್ನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂದು ರೌಲ ಕಾಣಲು ಆಸೆ ಪೂರಿಸುವಲ್ಲ ಜೋಲ ಒಂದು ಚುಂಬಿಸಲು ಭಾಗ್ಯ ನೀಡಲ್ಲ ತೇರುತ್ತಾ ಮಲಗಿದ ಪುಣ್ಯ ನಡೆದು ಅಂತೂ ಮದೀನ ಖರ್ಚ ಹೊಂದಿತ್ತು ಮಕನಾಡಲ್ಲಿ ಬೆಳಗಿ ಬಂದ ನಬಿ ಇಲ್ಲಿ ಬೆಳಗಿ ಬಂದಿರುತ್ತೋ ಮುಳುಗಿದ ಪುಣ್ಯ ನಡೆದು ಅಂದು ಮದೀನ ಬಾರಿಸಲಲ್ಲಾಗುಣಿತು ದೇಹ ಮಣ್ಣೀರಲ್ಲಿ ಪ್ರಶ್ನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂದು ದೇಹ ಮಣ್ಣೀರಲ್ಲಿ ಪ್ರಶ್ನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂದು ರೌಲ ಕಾಣಲು ಆಸೆ ಪೂರಿಸುವಲ್ಲ ರೌಲ ಒಂದು ಚುಂಬಿಸಲು ಭಾಗ್ಯ ನೀಡಲ್ಲ ಮಾಮಿನ ಅಬ್ದುಲ್ಲಾ ಕನ್ನಡಲ್ಲಿ ಬೆಳಗಿ ಬಂದ ನಬಿ ಮಣ್ಣಾಗುವ ಮುನ್ನ ಒಮ್ಮೆ ಯೋಚಿಸು ದರ್ಭವ ತೋರದೆ ನಡೆ ಮನದ ನೋವನು ಎಳಲು ಆಗದೆ ಮರಳು ನಿತೌಬದ ಕಡೆ ಒತ್ತು ಹುತ್ತ ತಾಯಿಗೆ ನೋವನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಒತ್ತು ಹುತ್ತ ತಾಯಿಗೆ ನೋವನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಸಕಲ ರಬ್ಬಲಿ ಬೇಡುನಿ ರಾತ್ರಿ ಹಗಲು ನನ್ಮೆಯ ಮಾಡುನಿ ಯಾ ರಹೀಮೆ ರಹೀಮೆ ರಹೀಮೆಯ ಯಾ ಅಲೀಮೆ ಅಲೀಮೆ ಅಲೀಮೆಯ ಮಣ್ಣಾಗುವ ಮುನ್ನ ಒಮ್ಮೆ ಯೋಚಿಸು ದರ್ಭವ ತೋರದೆ ನಡೆ ಮನದ ನೋವನು ಎಳಲು ಆಗದೆ ಮರಳು ನಿತೌಬದ ಕಡೆ ಒತ್ತು ತಾಯಿಗೆ ನೋವನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಒತ್ತು ತಾಯಿಗೆ ನೋವನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಸಕಲ ಸಮಯ ರಬ್ಬಲಿ ಹೇಳುನಿ ರಾತ್ರಿ ಹಗಲು ನನ್ಮೆಯ ಮಾಡುನಿ ಯಾ ರಹೀಮೆ ರಹೀಮೆ ರಹೀಮೆಯ ಯಾ ಅಲೀಮೆ ಅಲೀಮೆ ಅಲೀಮೆಯ ಮಣ್ಣಾಗುವ ಮುನ್ನ ಯೌವನದ ಸಮಯ ನನಗೆಂದು ತಿಳಿದಿಲ್ಲ
ಪಾಪವ ಮಾಡಿದೆನ ಮನ್ನಿಸೇರನಾಥ. ಯೌವನದ ಸಮಯ ನನಗೆಂದು ತಿಳಿದಿಲ್ಲ, ಪಾಪವ ಮಾಡಿದೆನ ಮನ್ನಿಸೇರನಾಥ. ಚಿಂತವೇ ಮಾಡುವ ಕಾಲವೇ ಮರೆತೆನ ಸಕಲ್ವ ಮಾಡವೇ, ಎಲ್ಲ ತಿರುವ ನಿನ್ನ ನಾಮವ ಮುರಿಯದೆ ಕಣ್ಣೀರಲಿಂದು ನಾವು ಮರಣದ ಸಮಯದೆ. ಯಾ ರಹೀಮೆ ರಹೀಮೆ ರಹೀಮೆಯ, ಯಾ ಅಲೀಮೆ ಅಲೀಮೆ ಅಲೀಮೆಯ. ಮಣ್ಣಾಗುವ ಮುನ್ನ ಒಮ್ಮೆ ಯೋಚಿಸು, ದರ್ಭವ ತೋರದೆ ನಡೆ. ಮನದ ನೋವನು ಎಲ್ಲಲು ಆಗದೆ ಮರಳು ನಿ ತೌಬದ ಕಡೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಎಲ್ಲ ಧರ್ಮಕ್ಕೆ ಒಂದೇ ಹೇಳಿಯ ಕಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಬಯಸುವ ನಿಮ್ಮ ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸಲಾತ್ ಪಾರಾಯಂತೊಳಗೆ ಹೇಳುವ ನಿಮ್ಮ ಹೆಸರಲ್ಲಿ. ಬಯಸುವ ನಿಮ್ಮ ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸ್ವಲಾತ್ ಪಾರಾಯಂತೊಳಗೆ ಹೇಳುವ ನಿಮ್ಮ ಹೆಸರಲ್ಲಿ. ವಿಶ್ವ ಮಾಡಿರಿಯಾದ ನಬಿಯ ದೀನಿನ ಬಾಗಿಲ ತೆರೆದವರು. ವಿಶ್ವ ಮಾಡಿರಿಯಾದ ನಬಿಯ ದೀನಿನ ಬಾಗಿಲ ತೆರೆದವರು. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವ ನಾವು ಸವಾರಿ. ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾ ಸಲಾತು ವಸ್ಸಲಾಮ್ ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮೈನ್. ಅಮ್ಮಾ ಬಾದ್. Respected ustads, parents and my dear friends, assalamu alaikum. Today we all gather here to celebrate our Prophet sallallahu alaihi wasallam's Miladun Nabi. On this special occasion, I would like to remind you all a quarter Prophet sallallahu alaihi wasallam's beautiful miraculous life. In the world of gloom and darkness, ignorance and hypocrisy, where wine was drunk like water, daughters were buried, alive at birth, slaves were treated. We cannot imagine today, my dear, to eliminate the gloom of darkness, ignorance and hypocrisy. Prophet sallallahu alaihi wasallam came as savior for all human beings. He is a prophet whom all messengers wish to be followed. And I would like to conclude my speech with Waqir Dawana alhamdulillah rabbil alamin. Assalamu alaikum. Teachers, guests and my dear friends, assalamu alaikum. Today in this a beautiful occasion of Miladun Nabi, I would like to speak a few words about Prophet Muhammad Mustafa sallallahu alaihi wasallam. Prophet means a messenger of God. Allah had sent many prophets to guide mankind. They were light in darkness. There was a time the world was in the darkness of ignorance, stealing, murdering and many more. The girls were buried as soon as they were born, and then came the light from the heaven, the light of divine guidance, the infinite light to save this world from the darkness and eradicate ignorance. He is none other beloved prophet. Prophet means assalamu alaikum. Assalamu alaikum wa rahmatullahi wa barakatuh. If the body dies, life ends. If the body is disturbed, life is disturbed. If the mind is not sound, everything leads sound well to the mind. Mind your body, mind your mind. Respected head Ustad, coordinator Ustad and my dear friends,
This is Abdul Rahman Shayan, 7th standard from Hayatul Islam Madrasa. Wanted to ask you a question. Whether you're really fit both in body and mind, or you're pretending to be fit. An ancient Roman proverb, healthy mind in a healthy body, holds good even in today's modern electronics lazy world. Recent researchers further proves that the more fit one's mind is, the more one's brain seems to be benefit. When we feel ill, it brings on frustration and causes us to be irritated with the smallest mistakes one can make, and sometimes we behave rude. To be noted that most of our activities are governed by our mind. Yes, it is our mind. No wonder why most of the ancient school teaches martial arts like Kung Fu, Karate, Taekwondo laid great stress on medication to strengthen the mind. Yes, these are typically to train the mind and not just body fitness. Whether we like it or not, most of our actions are governed by our mind. Yes. A man may be very rich, but he cannot enjoy his richness if he is constantly sick. A judge may be very able, but he cannot play his part efficiently if he is constantly worried about one body ailment. Please remember that maintaining connection between body and mind is the key to success in life. It perfectly works. Give your body the attention it deserves and allow it to focus. I promise you will be pleased with the results. Finally, I conclude with a valuable quote. In connection between body and mind, Surah Al-Baqarah, the Holy Quran, it says, Inna Allah yuhibbu tawwabin wa yuhibbu al-mutatahhirin. Truly Allah loves those who turn unto Him in repentance and loves those who purifies themselves. Assalamu alaikum. To dear respected ustads, students and my dear judges. Today, in this special occasion, I would like to tell a story of Prophet Muhammad Mustafa sallallahu alaihi wasallam. One day, Prophet Muhammad Mustafa sallallahu alaihi wasallam was going somewhere. At noon, it was very hot in the desert. Suddenly, he saw a woman seek him for help. The woman was carrying a wooden bundle. The woman asked help with Prophet Muhammad Mustafa sallallahu alaihi wasallam. The Prophet Muhammad Mustafa sallallahu alaihi wasallam helped the woman and took the wooden bundle. In the way, the Prophet Muhammad Mustafa sallallahu alaihi wasallam asked the woman, "Where is she going and why?" The woman said, "A magician named Muhammad is in our village, so I am leaving the village." She didn't know that he was beside her. After reaching their destination, she asked, "O kind person, can you tell your name?" The Prophet Muhammad Mustafa sallallahu alaihi wasallam said, "I am Muhammad, because of who you left the village." And the woman was surprised, and soon she accepted Islam. Assalamu alaikum wa rahmatullahi wa barakatuh. Assalamu alaikum, honorable juries, ustads, committees and all the participants. It's a great honor for me to join this occasion. In the name of Allah, most merciful and most gracious. All praises to Allah, the Lord of the world. Peace and solution be upon our Prophet Muhammad sallallahu alaihi wasallam, who has brought darkness into light. In this opportunity, I would like to talk few words about our beloved Prophet. Prophet sallallahu alaihi wasallam thought seriously about the evils. He wanted to go mountain is called Hira, where he caught concept of the God and reformed the society. The Prophet sallallahu alaihi wasallam. Alhamdulillahi Rabbil Alameen, as-salatu was-salamu ala ashrafil mursalin wa ala alihi wa sahbihi ajmain, amma ba'd. Honorable dignitaries of the Dais, beloved parents and my dear friends. First of all, I register thanks to the Allah, the Almighty, who blessed me the golden opportunity to stand in front of you in this auspicious occasion. Alhamdulillah. I want to share some thoughts of Prophet Muhammad Mustafa sallallahu alaihi wasallam about anti-alcoholic drugs. Nowadays, critically rise up statistics of alcohol consumed, like youngs, women, and even students. Alcohol is a widely physically active substance, has a significant numbers of harmful effects on the both individual and society. There are some of the primary defeats association with alcoholic drugs. Health effects are physical damage,
losses of money and wealth, addiction, disease. Dear Islam strictly prohibits that. Waqar dawana alhamdulillahi rabbil alamin. Assalamu alaikum wa rahmatullah. Honorably judges, parents and all my dear friends, Assalamu alaikum wa rahmatullahi wa barakatuh. Bismillah ar-Rahman ar-Rahim. In the name of Allah, the most merciful, the most gracious, in this good opportunity, I would like to share a love story of Prophet Muhammad Mustafa sallallahu alaihi wasallam. Prophet Muhammad Mustafa sallallahu alaihi wasallam was born in Makkah in 571 AD. The name of his father was Abdullah and mother was Amina. Prophet Muhammad Mustafa sallallahu alaihi wasallam was born after the death of his father. Also, his mother died when he was only 6 years old. After the death of his mother, he was brought up by his grandfather Abdul Muttalib, later by his uncle Abu Talib. From very childhood, Muhammad Mustafa sallallahu alaihi wasallam was very serious-minded and very used to think about the thing which he saw around him. Prophet Muhammad Mustafa sallallahu alaihi wasallam thought seriously about the evils in the society and very used to think about the thing to remove them in the society. One day he went to the mountain called Hira, where thought about the concept of God. It is believed that in the month of Ramadan in 609 AD, Prophet Muhammad Mustafa sallallahu alaihi wasallam was meditating here. He heard a strange voice. The voice was from Jibril alayhi salam. Jibril alayhi salam whispered in the ears of the Prophet Muhammad Mustafa sallallahu alaihi wasallam, read in the name of Allah, the creator of all things, who made a man in the clot of blood. By saying this, I conclude my speech. Assalamu alaikum wa rahmatullahi wa barakatuh. Assalamu alaikum wa rahmatullahi wa barakatuh. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ, ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ, ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಮನಸ್ಸು ತೆರೆದು ಕವಿತೆ ಬರೆದು ಈಗಲೇ ನಾ ಹಾಡುವೆ. ಮನಸ್ಸು ತೆರೆದು ಕವಿತೆ ಬರೆದು ಈಗಲೇ ನಾ ಹಾಡುವೆ. ಕನಸುಗಣ್ಣಲಿ ಹೋಗಬೇಕು ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ, ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಆ ಮದೀನಾ ಶಾಂತಿ ಭವನ, ಎದೆಯ ನೋವಿಗೆ ಅಲ್ಲಿ ಶಮನ. ಆ ಮದೀನಾ ಶಾಂತಿ ಭವನ, ಎದೆಯ ನೋವಿಗೆ ಅಲ್ಲಿ ಶಮನ. ನೋವ ಮರೆತು ಹಾರಬೇಕು ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ, ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಯಾರ ಬಲಿಗೆ ಹೋಗಲಿ ನಾ, ಯಾರ ಮುಂದೆ ಹೇಳಲಿ. ಯಾರ ಬಲಿಗೆ ಹೋಗಲಿ ನಾ, ಯಾರ ಮುಂದೆ ಹೇಳಲಿ. ಯಾವ ಕಾಲಕ್ಕೆ ಹೋಗಿ ಸೇರುವೆ ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ, ಈಜಿ
ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಭಾವತೀರದ ಬದುಕು ನನ್ನದು ದಾರಿ ತೋರಿಸಿ ಯಾ ಹಬೀಬ್. ಭಾವತೀರದ ಬದುಕು ನನ್ನದು ದಾರಿ ತೋರಿಸಿ ಯಾ ಹಬೀಬ್. ಯಾವ ದಾರಿಯ ಹುಡುಕಲಿನ ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ. ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಹಾರಿ ಹೋಗಲು ರೆಕ್ಕೆಗಳಿಲ್ಲ ಆ ಮದೀನದ ಮಣ್ಣಿಗೆ. ಈಜಿ ಹೋಗಲು ತ್ರಾಣವಿಲ್ಲ ಆ ಮದೀನದ ಮಣ್ಣಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬದಲಾಗಿದೆ ಪಾಪಿಯ ಜೀವ, ಹುಡುಕಾಡಿದೆ ಪ್ರೇಮದ ತೇವ. ಉಸಿರಾಟದೆ ನಿಂತಿಹ ದಾಹ, ಮನ ಕೇಳಿದ ರಾಜರ ಸನಿಹ. ತಾಯಿಯ ಲಾಲಿ ಹಾಡಿನಲು ತಾವೇ ಬಾಂಗಿನ ಧ್ವನಿಯು ಕೇಳುತ್ತಿದೆ ನೂರೇ. ಪ್ರತಿ ನಿಮಿಷವು ಪ್ರತಿ ಗಳಿಗೆಯು ಪ್ರೇಮಿಯ ಉಸಿರಾಟ ಯಾ ರಸೂಲೇ. ಶತಕೋಟಿ ಮನದಾಲದ ರಾಜ ಸಾಮ್ರಾಟ ಯಾ ಹುಜೂರೇ. ಬದಲಾಗಿದೆ ಪಾಪಿಯ ಜೀವ, ಹುಡುಕಾಡಿದೆ ಪ್ರೇಮದ ತೇವ. ಉಸಿರಾಟದಿ ನಿಂತಿಹ ದಾಹ, ಮನ ಕೇಳಿದ ರಾಜರ ಸನಿಹ. ಸಿಹಿಯಾದ ಅನುರಾಗ ಸಿಗದೋದ ಸಮಯ, ಜೀವ ಹೋದ ರೀತಿಯಲ್ಲಿ ಪ್ರೇಮಿಯ ಹೃದಯ. ಸವಿಯಾದ ಮಧುಗಳು ಹೇಳಿದ ನಬಿ ಪ್ರಣಯ, ಕನ್ನ ಹನಿಯು ನಿಲ್ಲುತ್ತಿಲ್ಲ ಈ ಪ್ರೇಮಿಯ. ಇನ್ನೇನು ಬೇಡ ಈ ಪ್ರೇಮಿಗೆಂದು, ಬೇರೇನು ಇಲ್ಲ ಪ್ರೇಮವೇ ಎಂದು. ಇರುಳ ಭೂಮಿಯ ನಡುವೆ ಕೈ ಚಾಚಿದೆ ಬಡ ಜೀವ, ಇಹದ ಬಾಲಿನ ಪಥವು ಹುಡುಕಾಡಿದೆ ಪರಿಹಾರ. ತಂದೆಯು ನೀಡದ ನೆರಳು ತಮ್ಮಿಂದ ಯಾ ರಸೂಲೇ. ತಾಯಿಯ ಪ್ರೀತಿಗೂ ಮೇಲಿನ ಅನುಬಂಧ ಯಾ ಹುಜೂರೇ. ಬದಲಾಗಿದೆ ಪಾಪಿಯ ಜೀವ, ಹುಡುಕಾಡಿದೆ ಪ್ರೇಮದ ತೇವ. ಉಸಿರಾಟದಿ ನಿಂತಿಹ ದಾಹ, ಮನ ಕೇಳಿದ ರಾಜರ ಸನಿಹ. ಅನುರಾಗಿ ನಾನಾದೆ ತಾವೊಮ್ಮೆ ಬಂದು, ಪ್ರೀತಿ ಎಂಬ ಆಕರವನು ದಯಪಾಲಿಸಿ. ಅತಿ ಆಸೆ ತಮ್ಮಲ್ಲಿ ಪ್ರೇಮಿಗೆಂದು, ನೀಡಿ ಸ್ನೇಹ ಸಿಂಚನಗಳ ಉನ್ನತಿ. ಅಲುವಾಗ ಮನಸ್ಸು ಕೇಳಿದೆ ತಮ್ಮನ್ನು, ಕಹಿಯಾದ ಸಮಯ ಕೇಳಿದೆ ಸಿಹಿಯನ್ನು. ಕಾದಿದೆ ಪ್ರೇಮ ಜೀವ ತಮ್ಮಿಂದ ಬರವಣಿಗೆ, ಕೇಳಿದೆ ಸಾವಿರ ಕಾಲ ಮಧುಗಳ ಬರವಣಿಗೆ. ನೋಟವು ನೀಡಿರಿ ಕಲುಷಿತ ಈ ಮನಕ್ಕೆ ಯಾ ರಸೂಲೇ. ಪ್ರೀತಿಯು ಬೇಕಿದೆ ಬಲಲುವ ಈ ಜಗಕ್ಕೆ ಯಾ ಹುಜೂರೇ. ಬದಲಾಗಿದೆ ಪಾಪಿಯ ಜೀವ, ಹುಡುಕಾಡಿದೆ ಪ್ರೇಮದ ತೇವ. ಉಸಿರಾಟದಿ ನಿಂತಿಹ ದಾಹ, ಮನ ಕೇಳಿದ ರಾಜರ ಸನಿಹ.
ನಿಹಾ. ಅಸ್ಸಲಾಮು ರಹಮತುಲ್ಲಾಹಿ ವಬರಕಾತು. ನಾ ಬರೆಯೋ ಕವಿತೆಯಲಡಗಿದು ಪ್ರಣಯವು ನಬಿಯವರ ಮೇಲೆ. ನಾ ಹಾಡಿದ ರಾಗದಿ ನುಡಿಸುವ ಪ್ರಣಯದ ಲೀಲೆ. ನಾ ಬರೆಯೋ ಕವಿತೆಯಲಡಗಿದು ಪ್ರಣಯವು ನಬಿಯವರ ಮೇಲೆ. ನಾ ಹಾಡಿದ ರಾಗದಿ ನುಡಿಸುವ ಪ್ರಣಯದ ಲೀಲೆ. ತೋಡುವ ಪ್ರಣಯದಿ ಬರೆಯುವ ಕವನದಿ ಸಾಲುಗಳು ನಬಿಯೋ ಕಾಣಲು ಅಂಬಗಳು ಎತ್ತಿನ ಕೈಯೋ ನಬಿಯೇ ಶೂನ್ಯರಿ ಅಂಬ ಮನವೇ ಅಲಿಯದ ಪ್ರೇಮ ನಬಿಯೇ ಈ ಆಶಿಕ ಇದರ ಮನವೇ ಯಾ ರಸೂಲಲ್ಲಾ. ನಾ ಬರೆಯೋ ಕವಿತೆಯರಿಗಿದು ಪ್ರಣಯವು ನಬಿಯವರ ಮೇಲೆ. ನಾ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಲೀಲೆ. ಪ್ರಣಯವು ನಬಿಯವರ ಮೇಲೆ. ಅಸ್ಸಲಾಮು ಅಲೈಕುಂ. ನನಗೀಗ ಬೇಕಿದೆ ನವಿರಾದ ಗಾನ, ಕಣ್ಮನವ ಸೆಳೆಯುವ ಇಂಪಾದ ಗಾನ, ಬದುಕನ್ನೆ ಬದಲಿಸುವ ಸುಗಸಾದ ಗಾನ, ಬಲು ದೂರ ತಲುಪಿಸುವ ಮದೀನಾದ ಗಾನ. ನನಗೀಗ ಬೇಕಿದೆ ನವಿರಾದ ಗಾನ, ಕಣ್ಮನವ ಸೆಳೆಯುವ ಇಂಪಾದ ಗಾನ, ಬದುಕನ್ನೆ ಬದಲಿಸುವ ಸುಗಸಾದ ಗಾನ, ಬಲು ದೂರ ತಲುಪಿಸುವ ಮದೀನಾದ ಗಾನ. ತ್ವಯ್ಬಾದ ದಾರಿಯಲ್ಲೇ ಅಲೆದಾಡುತ್ತಿರುವಾಗ ಹರಿಗಾಲ ದರವೇಶಿ ನಗು ನಗುತ್ತಾ ಬರುವಾಗ. ತ್ವಯ್ಬಾದ ದಾರಿಯಲ್ಲಿ ಅಲೆದಾಡುತ್ತಿರುವಾಗ ಬರಿಗಾಲ ದರವೇಶಿ ನಗು ನಗುತ್ತಾ ಬರುವಾಗ. ಉಸಿರಿನಲ್ಲಿ ಬೆರವ ಸವಿಯಾದ ಗಾನ, ಬಿಸಿಲಲ್ಲಿ ಬೆಂದ ಮನಕ್ಕೆ ಸವಿಯಾದ ಗಾನ. ನನಗೀಗ ಬೇಕಿದೆ ನವಿರಾದ ಗಾನ, ಬದುಕನ್ನೆ ಬದಲಿಸುವ ಸೊಗಸಾದ ಗಾನ, ಬಲು ದೂರ ತಲುಪಿಸುವ ಮದೀನಾದ ಗಾನ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೇಮ ಹೇಳು ಸಮಯಗಳೆಲ್ಲ ತಮ್ಮ ನೆನಪೆ ಬರುತ್ತಿದೆಯಲ್ಲ, ಸದಾ ಪ್ರೀತಿ ಎಂದತೆಯಲ್ಲ ನೆಬಿಯ ಸುಖವ ಕೇಳಿದೆಯಲ್ಲ. ಏನು ಸಿಗದ ಪಾಪಿ ನಾನೇರಿದ ಎಂದು, ತಾವು ಬರದ ದಾರಿ ನಾ ಸೇರಿದ ಎಂದು, ಇನ್ನೂ ನೆಬಿಯ ವದನವ ಕಂಡಿಲ್ಲ. ಪ್ರೇಮ ಮನದಿ ಎಲದಾನಿದೆನಲ್ಲ, ಆ ಮದೀನ ಬಯಸಿದ ಪ್ರತಿ ಇಲ್ಲ. ಪ್ರೇಮ ಮನದಿ ಎಲದಾನಿದೆನಲ್ಲ, ಅಲನಿದೆ ಹಲವಡೆ ಜೀವ, ತಲುನಿದೆ ಪ್ರೇಮದ ಹೃದಯವ, ತಾನಿದೆ ಆಸೆಯ ಸಾಗರ ಪ್ರೇಮ ಸಿಂಕಾರವ. ಏನು ಸಿಗದ ಪಾಪಿ ನಾನೇರಿದ ಎಂದು, ತಾವು ಬರದ ದಾರೆ ನಾ ಸೇರಿದೆ ಎಂದು, ಆ ಮದೀನ ಬಯಸಿದ ಪ್ರತಿ ಇಲ್ಲ. ಪ್ರೇಮ ಮನದಿ ಎಲದಾನಿದೆನಲ್ಲ, ಆ ಮದೀನ ಬಯಸಿದ ಪ್ರತಿ ಇಲ್ಲ. ಪ್ರೇಮ ಮನದಿ ಎಲದಾನಿದೆನಲ್ಲ. ನಾ ಬರೆಯೋ ಕವಿತೆಯಲಡಗೆರು ಪ್ರಣಯವು ನಬಿಯವರ ಮೇಲೆ. ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಲೀಲೆ. ನಾ ಬರೆಯೋ ಕವಿತೆಯಲಡಗೆ ಪ್ರಣಯವು ನಬಿಯವರ ಮೇಲೆ. ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಲೀಲೆ. ತೋರುವ ಪ್ರಣಯದಿ ಬರೆಯುವ ಕವನದಿ ಸಾಲುಗಳು ನಬಿಯೋ ಕಾಣಲು ಹಂಬಲವೋ. ಸಾಲುಗಳು ನಬಿಯೋ ಕಾಣಲು ಹಂಬಲವೋ. ಎತ್ತಿದ ಕೈಯು ನಬಿಯೇ ಶೂನ್ಯವಿ ಎಂಬ ಭಯವೇ. ಅಲಿಯದ ಪ್ರೇಮ ನಿಧಿಯೇ ಆಶಿಕಿಗಳ ಮನವೇ. ಯಾ ರಸೂಲಲ್ಲಾ. ನಾ ಬರೆಯೋ
ಕವಿತೆಯಲಡಗೆ ಪ್ರಣಯವು ನಬಿಯವರ ಮೇಲೆ ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಲೀಲೆ ಪ್ರಣಯವು ನಬಿಯವರ ಮೇಲೆ ಆ ಪುಣ್ಯ ಪಾದರ ಸ್ಪರ್ಶದ ಮಣ್ಣಿನ ಕನವು ನಾನಲ್ಲ ಆ ಮುತ್ತಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯವು ನನಗಿಲ್ಲ ಆ ಪುಣ್ಯ ಪಾದರ ಸ್ಪರ್ಶದ ಮಣ್ಣಿನ ಕನವು ನಾನಲ್ಲ ಆ ಮುತ್ತಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯವು ನನಗಿಲ್ಲ ಆ ಸನಿಹದಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ ಆ ಸನಿಹದಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ ಈ ಪಾಪಿಯ ಮನದಿಂದ ಆಸೆಯು ಎಂದಿಗೂ ಅಲಿಯುಲ್ಲ ಅವರು ಇವರು ಹಲವರು ಕಂಡ ಮದೀನಾವನ ಕಂಡಿಲ್ಲ ಭಾಗ್ಯವು ನನಗ್ಯಾಕಿಲ್ಲ ನಾ ಬರೆಯೋ ಕವಿತೆಯಲಡಗಿರೋ ಪ್ರಣಯವು ನಬಿಯವರ ಮೇಲೆ ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಲೀಲೆ ಪ್ರಣಯವು ನಬಿಯವರ ಮೇಲೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಾತ ನಬಿಯೇ ಪರಿಪೂರ್ಣರೇ ಪ್ರಿಯ ನಿಧಿಯೇ ಪೈಗಂಬರಾತ ನಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗಿಂದು ಪ್ರಿಯರಾದ ನಬಿಯೇ ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಾತ ನಬಿಯೇ ಪರಿಪೂರ್ಣರೇ ಪ್ರಿಯ ನಿಧಿಯೇ ಪೈಗಂಬರಾತ ನಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗಿಂದು ಪ್ರಿಯರಾದ ನಬಿಯೇ ತಾಯಿ ತಂದೆಗೋ ಮೇಲು ನನ್ನ ಅವರಲ್ಲೇ ಒಲವು ಇದೆ ಬೋಲೋ ಕದಗುರು ಆತಿಂ ನಬಿ ತಾ ಕರುಣೀಯ ದೀಪ್ತಿ ಉನ್ನತ ಪುಣ್ಯ ವ್ಯಕ್ತಿ ಅವರೇ ನನ್ನ ಶಕ್ತಿ ಓ ಮುಹಮ್ಮದ್ ನಬಿ ಮುಹಮ್ಮದ್ ನಬಿ ಮುಹಮ್ಮದ್ ನಬಿ ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಾತ ನಬಿಯೇ ಪರಿಪೂರ್ಣರೇ ಪ್ರಿಯ ನಿಧಿಯೇ ಪೈಗಂಬರಾತ ನಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗಿಂದು ಪ್ರಿಯರಾದ ನಬಿಯೇ ಆದರ್ಶ ಪುರುಷ ದಾರಿ ಪವಿತ್ರ ಸಂದೇಶ ಸತ್ಯ ಪ್ರವಾಚಕರೇ ಆದರ್ಶ ಪುರುಷ ದಾರಿ ಪವಿತ್ರ ಸಂದೇಶ ಸತ್ಯ ಪ್ರವಾಚಕರೇ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಗಾನ ಹಾಡುವೆ ದೈವ ಮನ್ನ ಕಾಣಲು ಕಾಯುವೆ ಸ್ನೇಹಗಾನ ಹಾಡುವೆ ದೈವ ಮನ್ನ ಕಾಣಲು ಕಾಯುವೆ ನಾನು ಕೇಳಿದ ಮಧುಗಳು ವರ್ಣನೆಗೆ ಸಾಲದ ಸಾಲುಗಳು ಕಣ್ಣು ಬರೆದರು ಆಶಿಕರು ಸ್ವರವನ್ನು ನುಡಿದರು ಮಾದಿಹರು ಸ್ನೇಹಗಾನ ಹಾಡುವೆ ದೈವ ಮನ್ನ ಕಾಣಲು ಕಾಯುವೆ ಸ್ನೇಹಗಾನ ಹಾಡುವೆ ದೈವ ಮನ್ನ
ಕಾಣಲು ಕಾಯುವೆ ಮಾಯದ ಮಂದಹಾಸ ಮಾಯಲ್ಲ ಆ ಪ್ರಕಾಶ ನಗೆ ಹನಿಯು ನಿತ್ಯ ಬೀರುತ್ತಾ ಓ ಮಾಯದ ಮಂದಹಾಸ ಮಾಯಲ್ಲ ಆ ಪ್ರಕಾಶ ನಗೆ ಹನಿಯು ನಿತ್ಯ ಬೀರುತ್ತಾ ಓ ಸ್ನೇಹ ನಯನವು ಕಾಯುತ್ತಿದೆ ನನ್ನ ಆತ್ಮದಾಸೆಯು ಹೇರುತ್ತಿದೆ ತೊಯ್ಬ ಮಣ್ಣಿನ ಚೈತನ್ಯ ಮನ ತುಂಬ ಸೆಲೆಯು ಬಯಸುತ್ತಿದೆ ಅನುರಾಗಗೆಂದಿಗೂ ಮಧುರವದು ಆತ್ಮಾನುಭೂತಿಯ ಭವನವದು ಆ ಅಬೀಬರ ಆಗಮನ ಆಡಿ ಮೈ ಮರದವು ರೂ ಅಣವೇ ಈ ಭೂಮಿಯ ಧನ್ಯ ಸ್ವರ್ಗ ಗೋಪುರ ಅನುರಾಗಕ್ಕೆ ಅವರೇ ಎಂದು ಮಾದರಿ ನಾಯಕ ಸ್ನೇಹಗಾನ ಹಾಡುವೆ ತೈಬ ಮನ್ನ ಕಾಣಲು ಕಾಯುವೆ ಸ್ನೇಹಗಾನ ಹಾಡುವೆ ತೈಬ ಮನ್ನ ಕಾಣಲು ಕಾಯುವೆ ಅಸ್ಸಲಾಮು ಅಲೈಕುಂ. ಹಂಬಲಿಸು ಹೃದಯಕ್ಕೆ ಸ್ನೇಹರು ಯಾ ನಬಿ ನಬಿ 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 ಯಾ ನಬಿ ಪ್ರೇಮಲೋಕಕ್ಕೆ ದೊರೆಯರು ಆತ್ಮಾನುಭೂತಿಯ ಪ್ರಭೆಯರು ಹಂಬಲಿಸು ಹೃದಯಕ್ಕೆ ಸ್ನೇಹರು ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ ತಾಯಿ ಪ್ರೀತಿಗೂ ಮಿಗಿಲದು ತಾಳ್ಮೆ ಕಲಿಸಿದ ಬದುಕದು ತಾರೆಗಳಿಗೂ ನಾಚುವಿಕೆಯ ರೂಪ ಬರಸಿದ ಪ್ರಭೆಯರು ಸ್ನೇಹ ರೂಪದ ಜನನವು ಸಾಟಿ ಇಲ್ಲದ ಮಹಿಮೆಯು ಸೋತ ಜೀವನ ಪ್ರೀತಿಯೊಂದು ಹೇಳುತ್ತಿದೆ ಆ ನಬಿಯನು ದಿನವು ನಿತ್ಯದ ಉಸಿರಲಿ ಚಲಿಸುವ ಪ್ರೇಮವು ದೀನದಲಿತರ ಬಾಲಿಗೆ ಬೆಳಕು ನಿರಿಸಿದ ಪ್ರಾಣವು ಕೋಟಿ ಮನಗಳ ರಸರು ಕಾಲ ಜಪಿಸುವ ಮರರು ಕೊರಗು ಕೇಳುವ ಕರುಣೆಯು ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ ಪ್ರೇಮಲೋಕಕ್ಕೆ ದೊರೆಯರು ಆತ್ಮಾನುಭೂತಿಯ ಪ್ರಭೆಯರು ಹಂಬಲಿಸು ಹೃದಯಕ್ಕೆ ಸ್ನೇಹರು ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ ನಬಿ ಯಾ ನಬಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಂತ ಹಣೆಬಿಯೇ ಪರಿಪೂರ್ಣರೇ ಪ್ರಿಯನಿದಿಯೇ ಪೈಗಂಬರಂತ ಹಣೆಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗೊಂದು ಪ್ರಿಯರಾದ ನಬಿಯೇ ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಂತ ನಬಿಯೇ ಪರಿಪೂರ್ಣರೇ ಪ್ರಿಯನಿದಿಯೇ ಪೈಗಂಬರಂತ ನಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗೊಂದು ಪ್ರಿಯರಾದ ನಬಿಯೇ ತಾಯಿ ತಂದೆಗೂ ಏಲು ನನಗವರಲ್ಲಿ ಒಲವು ಇಡೀ ಭೂಲೋಕದ ಗುರು ಕಾತಿ ಮುನ್ನೆ ಬೀತೋಹ ಕರುಣೆಯ ದೀತಿ ಉನ್ನತ ಪುಣ್ಯ ವ್ಯಕ್ತಿ ಅವರೇ ನನ್ನ ಶಕ್ತಿ
ಉಪ್ಪು ಮುಹಮ್ಮದ್ ನಬಿ ರವಿಯಾಗಿ ಪ್ರಭೆಯಾದ ಪ್ರಭುವೇ ಪೈಗಂಬರಾಂತ ನಬಿಯೇ ಪರಿಪೂರ್ಣರೇ ಪ್ರಿಯ ನಿಧಿಯೇ ಪೈಗಂಬರಾಂತ ನಬಿಯೇ ಜಗಜೀವ ಉಸಿರಿಂದ ಮೇಲೆ ನನಗೊಂದು ಪ್ರಿಯರಾದ ನಬಿಯೇ. ಅಸ್ಸಲಾಮು ಅಲೈಕುಂ. ಇಸ್ಕಿನ ಹೋವೆ ತಮ್ಮನು ನೆನೆದು ರಚಿಸುವೆ ನಾನು ಪ್ರಣಯದ ಗೀತೆ. ಇಸ್ಕಿನ ಹೋವೆ ತಮ್ಮನು ನೆನೆದು ರಚಿಸುವೆ ನಾನು ಪ್ರಣಯದ ಗೀತೆ. ತಾಯಿಫ್ ನಾಡು ಕಳ್ಳಸದಾಗ ನೋವು ತಾಳದೆ ರಕ್ತ ಚಿಮ್ಮಿತು. ನಿಷ್ಠಲವಾದ ಕಳ್ಳುಗಳಂದು ನಬಿಯವರಲ್ಲಿ ಸಲಾಂ ಹೇಳಿತು. ಪ್ರಿಯಾದ ಒತ್ತಲ್ಲು ಉಮ್ಮತಿಯ ನೆನೆದು ಕಣ್ಣೀರ ಸುಲಿಸಿ ಅಗಲಿದರು. ಇಸ್ಕಿನ ಹೋವೆ ತಮ್ಮನು ನೆನೆದು ರಚಿಸುವೆ ನಾನು ಪ್ರಣಯದ ಗೀತೆ. ಇಸ್ಕಿನ ಹೋವೆ ತಮ್ಮನು ನೆನೆದು ರಚಿಸುವೆ ನಾನು ಪ್ರಣಯದ ಗೀತೆ. ತಾಯಿಫ್ ನಾಡು ಕಳ್ಳಸದಾಗ ನೋವು ತಾಳದೆ ರಕ್ತ ಚಿಮ್ಮಿತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಂಚಾರಿಯಾಯಿ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನಬಿ ಸನಿಹ ಇನ್ನೆಲ್ಲವೂ ಆತವಕ ಪ್ರತಿಸನವೂ ಕಳೆದಿರುವೆ ಕಾಯುತ್ತ ಪ್ರೇಮ ಬಯಕೆಯಲ್ಲಿ ಜೀವನವೇ ನೀಡಿರುವೆ ಮೋಸವೇ ಇಲ್ಲದ ಪ್ರೀತಿಯಲ್ಲಿ ಸಂಚಾರಿಯಾಯಿ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನಬಿ ಸನಿಹ ಇನ್ನೆಲ್ಲವೂ ಆತವಕ ಬಾರದೆ ಹೋದೆನು ನಾನು ಭಾವನೆ ಕೇಳಿದೇನೋ ಬಂದು ನಿಂತೆ ಬೇಡ ಎಂದು ಹೇಳಲು ಮನದಾದವನು ಕಣ್ಣಿನಲು ಕಣ್ಮಂಚಿನಲು ಪ್ರೇಮದ ಹನಿಗಳು ಜಾರುತ್ತಿವೆ ಬಾನಿನಲು ಮನದಾನಿನಲು ನೆಬಿಯರ ಸೇರಲು ಆತೊರೆದೆ ಸಂಚಾರಿಯಾಯಿ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನಬಿ ಸನಿಹ ಇನ್ನೆಲ್ಲವೂ ಆತವಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೇಮ ಗೀತೆ ಧ್ವನಿಯಲ್ಲಿ ನಿತ್ಯ ಜೀವನು ಸಾಗುತ್ತಿದೆ. ಪರಿಜತ ಕಣ್ಣಿನಲ್ಲಿ ಹೋಗಿ ಬರಲೇ ಆಗುಮಿಗೆ ಅಂಧಕಾರ ಮೂಡಿ ತಂದು ಅಗ್ನಿ ವಿಗ್ರಹದ ನಾಶವದು ಪ್ರಭುವಿನ ಬೋಧನೆಯ ವಿಶ್ವಮಂದವು ಜಪಿಸಿ ತಂದು ಹೆಸರಿ ಬಿನ ಅರಮನೆಗೆ ಕರಿಗಿರಿ ಧ್ವನಿ. ಪ್ರೇಮ ಗೀತೆ ಧ್ವನಿಯಲ್ಲಿ ನಿತ್ಯ ಜೀವನು ಸಾಗುತ್ತಿದೆ. ಪರಿಜತ ಕಣ್ಣಿನಲ್ಲಿ ಹೋಗಿ ಬರಲೇ ಆಗುಮಿಗೆ ಬರದು ಬರದು ಸನಿಹ ತಲುಪಲು ಯಶಸ್ಸು ಕಂಡಿಲ್ಲ ಈ ಬದುಕು. ಹೃದಯ ಬಡಿತ ಏರಿದ ನನಗೆ ತೊಂಬಯೋ ತೊಯ್ಬವ ದರ್ಶಿಸಲು ಸತ್ಯದ ಪಥದ ಬಿಗಿಯಾಗಿ ಹಿಡಿದ ಶಿಕ್ಷಣ ಕ್ರಾಂತಿಯ ಗುರುವೇ ಕೊನೆಯ ಉಸಿರಲು ಮತಿಯ ನೆನೆದ ಲೋಕದ ಅಧಿಪತಿ ನಬಿಯೇ ತ್ವಹ ನಬಿಯೇ ಮುತು ನಿಧಿಯೇ ಕರುಣಾ ಬಶರೇ.
ಪರಿಜತ ಕಣ್ಣಿನಲಿ ಹೋಗಿ ಬರಲೇ ಆ ಗುಮ್ಮಿಗೆ ತೆರೆದು ಹೋದಿ ನಬಿಯರ ಬದುಕು ವಿಸ್ಮಯಗೊಳ್ಳೋದು ಹೃದಯ ಮನದ ಆಸೆ ತೀರಿಸಲಿಂದು ಬರೆಯುವೇನ ಕವಿತೆಗಳ ಮದ ಸರಿಸುವ ನಾಲಿಗೆಯಲ್ಲಿ ಆತ್ಮ ಹೊರಡು ಮೇಲೆ ಮನದ ಆಸೆಯಿಂದೇ ಬದುಕು ಮಾತು ಹೇಳಿದ ನೆನದೇ ಮುತ್ತು ನಬಿಯ ರೌಲ ಸನಿಹ ಪಾಪಿಯ ಕರುಣಿಸು ಪ್ರೇಮಗೀತೆ ದೋಣಿಯಲ್ಲಿ ನಿತ್ಯ ಜೀವನ ಸಾಗುತ್ತಿದೆ ಪಾರಿಜಾತ ಕಣ್ಣಿನಲ್ಲಿ ಹೋಗಿ ಬರಲೇ ಆ ಗುಮ್ಮಿಗೆ. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ. ಬರದು ಪಾದು ಬೆರೆತ ಜಾಡು ಕರವಣಿಡೆ ಹಿಮೋಚಗರೆ ಮದದ ಮಾತು ಬೆರೆವ ಬೀಡೋ ತೊಡಿತ ಜೀವ ಸದಾ ಬರುವೆ ಬರದು ಪಾದು ಬೆರೆತ ಜಾಡು ಕರವಣಿಡೆ ಹಿಮೋಚಗರೆ ಮದದ ಮಾತು ಬೆರೆವ ಬೀಡೋ ತೊಡಿತ ಜೀವ ಸದಾ ಬರುವೆ ಸುಖವ ಹರಸಿ ಬರದ ಪಾಪಿ ಸುಖವ ಹರಸಿ ಬರದ ಪಾಪಿ ಮದೀನವನು ಮರೆತ ಹಾಗೆ ಕಡಲ ತೀರ ಕೈ ಬೀಸುತ್ತಿವೆ ಜಗದಿಂದೋ ರಾನಾಜಿಸಿದೆ ಬರದು ಪಾದು ಬೆರೆತ ಜಾಡು ಕರವಣಿಡೆ ಹಿಮೋಚಗರೆ ಮದದ ಮಾತು ಬೆರೆವ ಬೀಡೋ ತೊಡಿತ ಜೀವ ಸದಾ ಬರುವೆ ತ್ವೇಬಾ ಮದೀನಾ ತ್ವೇಬಾ ಮದೀನಾ ಮದೀನಾ ಕಂಡ ಪ್ರೇಮಾನುಬಂಧ ನಾಹೇನೆ ತೀರದ ಜನ್ಮಾನುಬಂಧ ಅಹಮತ್ತು ಚಂದ ಪ್ರೇಮ ಸುಗಂಧ ನಾಹೇಲಿ ತೀರ ಜನ್ಮಾನುಬಂಧ ಮನಸೇರುವ ತಾನವನೋ ಇಹ ಪಾಲಿನ ಮೋಹವನೋ ಮನಸೇರುವ 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 ತಾನವನೋ ಇಹ ಪಾಲಿನ ಮೋಹವನೋ ಬರದು ಪಾದು ಬೆರೆತ ಜಾಡು ಕರವಣಿಡೆ ಹಿಮೋಚಗರೆ ಮದದ ಮಾತು ಬೆರೆವ ಬೀಡೋ ತೊಡಿತ ಜೀವ ಸದಾ ಬರುವೆ ಬರದು ಪಾದು ಬೆರೆತ ಜಾಡು ಕರವಣಿಡೆ ಹಿಮೋಚಗರೆ ಮದದ ಮಾತು ಬೆರೆವ ಬೀಡೋ ತೊಡಿತ ಜೀವ ಸದಾ ಬರುವೆ. ಅಸ್ಸಲಾಮು ಅಲೈಕುಂ. ಸ್ನೇಹ ಸರ್ವಲೋಕಕ್ಕೂ ಅಭೇದ ಸರ್ವರಿಗೂ ಬೆಳೆದ ಸ್ನೇಹ ಹಮೀಮರೆ ತೋಹ ತೋಸಿನರೆ ಸ್ನೇಹ ಹಮೀಮರೆ
ನಡೆಗದು ಶುಭಂ ನಡೆಗದು ಮಧು ಸುಗಂಧ ನಡೆಗದು ಶುಭಂ ಅಹಮದ್ ನಬಿಯು ಅರಣಿನ ಮಧು ಜನಮನ ಸೆಳೆಯುವ ಮಧು ಸ್ನೇಹ ಸರ್ವಲೋಕಕ್ಕೂ ಅಭಯತ ಸರ್ವರಲ್ಲಿಯೂ ಪ್ರಣಯತ ಸ್ನೇಹ ಅಮೀಮರೆ ತೋಹ ತೋಸಿನರೆ ಸ್ನೇಹ ಅಮೀಮರೆ ತೋಹ ತೋಸಿನರೆ. ಅಸ್ಸಲಾಮು ಅಲೈಕುಂ. ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವೆ ನಾವು ಸವಾದಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವೆ ನಾವು ಸವಾರಿ. ಎಲ್ಲ ಧರ್ಮಕ್ಕೆ ಒಂದು ಹೇಳಿದುಕೊಟ್ಟ ಒಮ್ಮೆಯ ನಮ್ಮ ಪ್ರವಾದಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಎಂದು ಹೋಗುವೆ ನಾವು ಸವಾದಿ. ಬಯಸುವೆ ನಿಮ್ಮನ ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ. ಸ್ವಲಾತು ಪರಯಾನ್ ಎಡೆತೊಡೆಗೆ ಹೇಳುವೆ ನಿಮ್ಮ ಹೆಸರಲ್ಲಿ. ಬಯಸುವೆ ನಿಮ್ಮನ ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ. ಹೇಳುವೆ ನಿಮ್ಮ ಹೆಸರಲ್ಲಿ ಸ್ವಲಾತು ಪರಯಾನ್ ಎಡೆತೊಡೆಗೆ. ವಿಶ್ವಕ್ಕೆ ಮಾದರಿಯಾದ ನಬಿಯು ದೀನಿನ ಬಾಗಿಲು ತೆರೆದವರು. ವಿಶ್ವಕ್ಕೆ ಮಾದರಿಯಾದ ನಬಿಯು ದೀನಿನ ಬಾಗಿಲು ತೆರೆದವರು. ಆ ಪುಣ್ಯ ನಬಿಯರ ಸ್ವರ್ಗದ ತಾಣ ನೋಡಲು ಕರುಣಿಸುವಲ್ಲ. ಇತಿಹಾಸದ ಪುಟದಲ್ಲಿ ನಲ್ಮೆಯ ಹೇಳಿ ಕೊಟ್ಟೆ ಗುರುವೇ. ಲೋಕ ತ್ಯಜಿಸುವೆ ಮೊದಲು ನಿನ್ನನ್ನು ನೋಡಿ ಆಸೆ ನನಗೆ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಎಂದು ಹೋಗುವೆ ನಾವು ಸವಾದಿ. ಅಸ್ಸಲಾಮು ಅಲೈಕುಂ. ಅನುರಾಗಿ ಎದೆಯಲ್ಲಿ ಅನುರಾಗದಾಗಲಿ ಮರುಳಾಗಿ ಮನದಲ್ಲಿ ಕನವರಿಸುವಾದರೆ ಇಷ್ಕಿನ ಬೀಡು ಆ ತ್ವೈಬನಾಡು ಮಧುವನ್ನು ಬರೆದು ನೀ ಧನ್ಯನಾಗು ನಿತ್ಯವೂ ಹೇಳೋ ಸ್ವಲವಾತಿನಲ್ಲಿ ಆ ನಬಿಯರನ್ನು ಹುಡುಕಾಟದಲ್ಲಿ ಪ್ರಣಯ ಪ್ರಭುವೇ ಪ್ರವಾಜಗರೇ ನಿಧಿಯೇ ಅಭಯ ಎಂದು ಆರೌಲದ ಸನಿಯಾವೇ ಇರಲು ಗವಿಗೆ ಮಿನುಗುತ್ತಿಹ ಜಪಮಾಲೆ ಪ್ರಣಯ ಬರೆದು ಆ ಮಣ್ಣಲ್ಲಿ ಸೇರುವೆನಾ. ಅನುರಾಗಿ ಎದೆಯಲ್ಲಿ ಅನುರಾಗದಾಗಲಿ ಮರುಳಾಗಿ ಮನದಲ್ಲಿ ಕನವರಿಸುವ ದಾರಿ. ಮೆಹಬೂಬರೇ ಮೆಹಶೂಕರೇ ಈ ಪಾಪಿಯ ಸರದಾರನೇ. ಉಸಿರಲ್ಲಿಯೋ ಹೆಸರಲ್ಲಿಯೋ ಬರೆದಿರುವೆನಾ ಆ ನಾಮವ. ಕಣ್ಣಿಗೆ ಕಾಣೋ ಸೌಂದರ್ಯವೆಲ್ಲ ಆ ನಬಿಯ ಮುಂದೆ ಬಲು ಶೂನ್ಯವೋ. ಕಣ್ಣಿಗೆ ಕಾಣೋ ಸೌಂದರ್ಯವೆಲ್ಲ ಆ ನಬಿಯ ಮುಂದೆ ಬಲು ಶೂನ್ಯವೋ. ಅನುರಾಗಿ ಎದೆಯಲ್ಲಿ ಅನುರಾಗದಾಗಲಿ ಮರುಳಾಗಿ ಮನದಲ್ಲಿ ಕನವರಿಸುವ ದಾರಿ. ಓ ಕಾಲವೇ ಹಿಂತಿರುಗಿ ಬಾ ಮೆಹಬೂಬರ ಕತೆ ಹೇಳಲು. ತ್ವಾ ನಬಿ ಸ್ನೇಹ
ಕರುಣಿಸೂನೇ ಚಂದಿರನು ಸೋಲೋ ಸೌಂದರ್ಯ ನೂರೇ ಕಾಣಲು ನಾದ ಕರುಣಿಸೂನೇ ಅನುರಾಗಿ ಎದೆಯಲ್ಲಿ ಅನುರಾಗದ ಗಾಳಿ ಮರುಳಾಗಿ ಮನದಲ್ಲಿ ಕನವರಿಸುವ ದಾರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ತೀರುತ್ವಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ಅಣ್ಣಕೊಂಡಿತ್ತು. ತ್ವಹದೆಯ ಮಣ್ಣಿಗಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂತು. ರೌಲ ಕಾಣಲು ಆಸೆ ಪೂರಿಸು ಅಲ್ಲ, ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ. ರೌಲ ಕಾಣಲು ಆಸೆ ಪೂರಿಸು ಅಲ್ಲ, ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ. ತೀರುತ್ವಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ಅಣ್ಣಕೊಂಡಿತ್ತು. ತ್ವಹದೆಯ ಮಣ್ಣಿಗೆಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂತು. ಆಮಿನಾ ಅಬ್ದುಲ್ಲರ ಕರಲ ಕೊಡಿ ಮಕ್ಕನಾಡಲ್ಲಿ ಬೆಳಗಿ ಬಂದ ನಬಿ. ಆಮಿನಾ ಅಬ್ದುಲ್ಲರ ಕರಲ ಕೊಡಿ ಮಕ್ಕನಾಡಲ್ಲಿ ಬೆಳಗಿ ಬಂದ ನಬಿ. ಮಕ್ಕದಲ್ಲಿ ಅಣಚರ ತಲೆದೋಗಿತ್ತು, ತಿರುನಬಿಯರ ಸ್ಪರ್ಶನಕ್ಕೆ ಮಾಯವಾಯಿತು. ಮಕ್ಕದಲ್ಲಿ ಅಣಚರ ತಲೆದೋಗಿತ್ತು, ತಿರುನಬಿಯರ ಸ್ಪರ್ಶನಕ್ಕೆ ಮಾಯವಾಯಿತು. ತೀರುತ್ವಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ಅಣ್ಣಕೊಂಡಿತ್ತು. ತ್ವಹದೆಯ ಮಣ್ಣಿದಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣೀರ್ ಮುಳುಗಿದಂತು. ತೀರುತ್ವಹ ಮುತ್ತುತ್ವಹ ರಸೂಲುಲ್ಲಾ ಅಂತ್ಯ ದಿನದಲ್ಲಿ ಶಫಾಅತ್ ನೀಡುಜಲ್ಲ. ತೀರುತ್ವಹ ಮುತ್ತುತ್ವಹ ರಸೂಲುಲ್ಲಾ ಅಂತ್ಯ ದಿನದಲ್ಲಿ ಶಫಾಅತ್ ನೀಡುಜಲ್ಲ. ತೀರುತ್ವಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ಅಣ್ಣಕೊಂಡಿತ್ತು. ತ್ವಹದೆಯ ಮಣ್ಣಿಗಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣೀರ್ ಮುಳುಗಿದಂತು. ರೌಲ ಕಾಣಲು ಆಸೆ ಪೂರಿಸು ಅಲ್ಲ, ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ. ರೌಲ ಕಾಣಲು ಆಸೆ ಪೂರಿಸು ಅಲ್ಲ, ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ. ತೀರುತ್ವಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ಅಣ್ಣಕೊಂಡಿತ್ತು. ತ್ವಹದೆಯ ಮಣ್ಣಿಗಂದು ಸ್ಪರ್ಶನೆಯಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿದಂತು. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವೆ ನಾವು ಸವಾರಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವೆ ನಾವು ಸವಾರಿ. ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಇಂದು ಹೋಗುವೆ ನಾವು ಸವಾರಿ. ಬಯಸುವೆ ನಿಮ್ಮನು ಕನಸಲ್ಲೇ ನೋಡಲು ಎಲ್ಲ ದಿನದಲ್ಲೇ. ಸಲಾತ್ ಪಾರಾಯಣ ತೊಡಗೆ ಹೇಳುವೆ ನಿಮ್ಮ ಹೆಸರಲ್ಲೇ. ಬಯಸುವೆ ನಿಮ್ಮನು ಕನಸಲ್ಲೇ ನೋಡಲು ಎಲ್ಲ ದಿನದಲ್ಲೇ. ಸಲಾತ್ ಪಾರಾಯಣ ತೊಡಗೆ ಹೇಳುವೆ ನಿಮ್ಮ ಹೆಸರಲ್ಲೇ. ವಿಶ್ವಕ್ಕೆ ಸಾದರೆಯಾದ ನಬಿಯು ದೀನಿನ ಬಾದಲು ತೆರೆದವರು. ವಿಶ್ವಕ್ಕೆ ಸಾದರೆಯಾದ ನಬಿಯು ದೀನಿನ ಬಾದಲು ತೆರೆದವರು. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ. ಆ ಮುತ್ತು ನಬಿಯರ ಜನನವು ಎಂದು ಹೋಗುವೆ ನಾವು ಸವಾರಿ. ಅಸ್ಸಲಾಮು ಅಲೈಕುಂ. हाले दिल किसी को सुना है, आपके होते हुए क्यों किसी में दर पे जाए, क्यों किसी में दर पे जा
है आपके होते हुए मैं खुदा मैं मुस्तफ़ा हूँ मेरी पहचान है मैं खुदा मैं मुस्तफ़ा हूँ मेरी पहचान है गम मुझे क्यों कर सता है गम मुझे क्यों कर सता है आपके होते हुए गम मुझे क्यों कर सता है आपके होते हुए कहना हर आपका रब हम तफी क्यों आपसे कहना हर आपका रब हम तफी क्यों आपसे क्यों इन्हें दो में सजा है क्यों इन्हें दो में सजा है आपके होते हुए क्यों इन्हें दो में सजा है आपके होते हुए अपना जीना अपना मरना अब इसे जो गज पे अपना जीना अपना मरना अब इसे जो गज पे हम का सरकार जाए हम का सरकार जाए आपके होते हुए हम का सरकार जाए आपके होते हुए सामने है अली के लाल उसवा आपका सामने घर है अली के लाल उसवा आपका क्यों किसी का खौफ का है क्यों किसी का खौफ का है आपके होते हुए क्यों किसी का खौफ का है आपके होते हुए हाल दिल किसी को सुना है आपके होते हुए अस्सलामु अलैकुम वालेकुम अरा गुंबद जो देखोगे ज़माना बोल जाओगे अगर तबा को जाओगे तो आना बोल जाओगे अरा गुंबद जो देखोगे अमाना बोल जाओगे अगर तबा को जाओगे तो आना बोल जाओगे ना इतना ओ ज़्यादा चांद तार अपने रंगत पर ना इतना ओ ज़्यादा चांद तारो अपनी रंगत पर मेरे आका को देखोगे चमकना बोल जाओगे मेरे आका को देखोगे चमकना बोल जाओगे
हरा गुंबद जो देखोगे ज़माना भूल जाओगे, अगर कबा को जाओगे तो आना भूल जाओगे। हदीसे मुस्तफ़ा पर ओ जा अमल फेरा, हदीसे मुस्तफ़ा पर तो जो जा अमल फेरा। कसम रब की कभी माँ को सताना भूल जाओगे, कसम रब की कभी माँ को सताना भूल जाओगे। हरा गुंबद जो देखोगे ज़माना भूल जाओगे, अगर तबा को जाओगे तो आना भूल जाओगे। अस्सलामु अलैकुम वरहमतुल्लाहि वबरकातुहू। मेरी जान मदीना, दिल का चैन मदीना, मेरी जान मदीना, दिल का चैन मदीना, आँखों का तारा मदीना, सबका सहारा मदीना, सरकार का मदीना, सरकार का मदीना। डरे नबी पर ये उम्र बीते, ओ गम पे लुत्फ़े दवा में सा। डरे नबी पर ये उम्र बीते, ओ गम पे लुत्फ़े दवा में सा। मदीने वाले कहीं मकामी, ओ उनके दर पर कयाम ऐसा। डरे नबी पर ये उम्र बीते, ओ गम पे लुत्फ़े दवा में सा। तबा खुदा की जय, तबा खुदा की जय, तबा खुदा की जय, तबा खुदा की जय। नमाज अक़सार मैं जब पढ़ाई तो अम्बिया रुसल ये बोले। नमाज अक़सार मैं जब पढ़ाई तो अम्बिया रुसल ये बोले। नमाज हो तो नमाज ऐसी, इमाम हो तो इमाम ऐसा। नमाज हो तो नमाज ऐसी, इमाम हो तो इमाम ऐसा। डरे नबी पर ये उम्र बीते, ओ गम पे लुत्फ़े दवा में सा। मदीने वाले कहीं मकामी, ओ उनके दर पर कयाम ऐसा। तबा मैं हूँ मेरा घर घर, तबा मैं हूँ मेरा घर, ऐसा करूँ वो सरवर। रोज़े को जबी देखो पढ़ लो सलाम तुम पर, बिलाल तुझ पर दे सर जाऊँ के उतना भी ने तुझे खरीदा। बिलाल तुझ पर दे सर जाऊँ के उतना भी ने तुझे खरीदा। नामी नसीब हो तो नसीब ऐसा, गुलाम हो तो बिलाल जैसा। नसीब हो तो नसीब ऐसा, गुलाम हो तो बिलाल जैसा। डरे नबी पर ये उम्र बीते, हो गम पे लुत्फ़े दवा में सा। डरे नबी पर ये उम्र बीते, हो गम पे लुत्फ़े दवा में सा। अस्सलाम वालेकुम। Just number 216.
अस्सलामु अलैकुम वरहमतुल्लाहि वबरकातुह। आंखों का तारा नाम है मोहम्मद, दिल का उजाला नाम है मोहम्मद। आंखों का तारा नाम है मोहम्मद, दिल का उजाला नाम है मोहम्मद। सल्लल्लाहु अलैहि वसल्लम, 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 सल्लल्लाहु अलैहि वसल्लम। पूछेगा मौला लाया है क्या क्या, पूछेगा मौला लाया है क्या क्या, मैं करूँगा नाम मोहम्मद, नाम मोहम्मद। आँखों का तारा नाम मोहम्मद, दिल का उजाला नाम मोहम्मद। सल्लल्लाहु अलैहि वसल्लम, 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 सल्लल्लाहु अलैहि वसल्लम। अल्लाहु अकबर रब्बुल हुला ने, अल्लाहु अकबर रब्बुल हुला ने, हर शब में का नाम मोहम्मद, नाम मोहम्मद। आँखों का तारा नाम मोहम्मद, दिल का उजाला नाम मोहम्मद। आँखों का तारा नाम मोहम्मद, दिल का उजाला नाम मोहम्मद। सल्लल्लाहु अलैहि वसल्लम, 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 सल्लल्लाहु अलैहि वसल्लम। दौलत जो चाहो दोनों जहां के, दौलत जो चाहो दोनों जहां के, कर लो वजीफा नाम मोहम्मद, नाम मोहम्मद। आँखों का तारा नाम मोहम्मद, दिल का उजाला नाम मोहम्मद। सल्लल्लाहु अलैहि वसल्लम, 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 सल्लल्लाहु अलैहि वसल्लम। सीधा ना क्यों हूँ इस पर मुसलमान, सीधा ना क्यों इस पर मुसलमान, रब को है प्यारा नाम मोहम्मद, नाम मोहम्मद। आँखों का तारा नाम मोहम्मद, दिल का उजाला नाम मोहम्मद। सल्लल्लाहु अलैहि वसल्लम, 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 सल्लल्लाहु अलैहि वसल्लम। अस्सलामु अलैकुम वरहमतुल्लाहि वबरकातुह। अस्सलामु अलैकुम वरहमतुल्लाहि वबरकातुह। मौला मौला मौला, काबे की रौनक, काबे का मंजर, अल्लाहु अकबर, अल्लाहु अकबर। देखूं तो देखे जाऊं बराबर, अल्लाहु अकबर, अल्लाहु अकबर। हामद खुदा से तरहम ज़बान, हामद खुदा से तरहम ज़बान। कानों में रस गुलती हन अज़ान, कानों में रस गुलती हन अज़ान।
लाया कहाँ मुझको मेरा मुकद्दर, लाया कहाँ मुझको मेरा मुकद्दर। अल्लाहु अकबर, अल्लाहु अकबर। काबे की रौनक, काबे का मंजर। अल्लाहु अकबर, अल्लाहु अकबर। देखो तो देखे जाऊं बराबर। अल्लाहु अकबर, अल्लाहु अकबर। हैरत से खुद को कभी देखता हूँ और देखता हूँ कभी महरम को, और देखता हूँ कभी महरम को। लाया कहाँ मुझको मेरा मुकद्दर। अल्लाहु अकबर, अल्लाहु अकबर। काबे की रौनक, काबे का मंजर। अल्लाहु अकबर, अल्लाहु अकबर। देखो तो देखे जाऊं बराबर। अल्लाहु अकबर, अल्लाहु अकबर। हरा गुंबद जो देखोगे ज़माना भूल जाओगे। हरा गुंबद जो देखोगे ज़माना भूल जाओगे। अगर तैबा को जाओगे तो आना भूल जाओगे। ना इतरा हो ज़्यादा चाँद तारो अपनी रंगत पर। ना इतरा हो ज़्यादा चाँद तारो अपनी रंगत पर। मेरे आका को देखोगे चमकना भूल जाओगे। मेरे आका को देखोगे चमकना भूल जाओगे। हरा गुंबद जो देखोगे ज़माना भूल जाओगे। अगर तैबा को जाओगे तो आना भूल जाओगे। हदीस मुस्तफ़ा पर तुम जो हो जाओ अमल पेरा। हदीस मुस्तफ़ा पर तुम जो हो जाओ अमल पेरा। कसम रब की कभी माँ को सताना भूल जाओगे। कसम रब की कभी माँ को सताना भूल जाओगे। अस्सलामु अलैकुम रहमतुल्लाहि व बरकातहू। तू को जा मन को जा, तू को जा मन को जा, तू को जा मन को जा, तू को जा मन को जा। तू अमीर हरम मैं फ़कीर हजम, तू अमीर हरम मैं फ़कीर हरम। तेरे गुन और मैं लब में तलब ही तलब, तेरे गुन और मैं लब में तलब ही तलब। तू आता ही आता, तू को जा मन को जा, तू को जा मन को जा, तू को जा मन को जा, तू को जा मन को जा। इल्हाम है जामा तेरा, इल्हाम है जामा तेरा। कुरान ही मामा है तेरा, कुरान ही मामा है तेरा। मिंबर तेरा अर्श बरी, मिंबर तेरा अर्श बरी। या रहमतुल लिल आलमीन। तू को जा मन को जा, तू को जा मन को जा, तू को जा मन को जा, तू को जा मन को जा। अस्सलामु अलैकुम रहमतुल्लाहि व बरकातहू। अल-फातिहा। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम।
الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. سبحان الذي أطلع في شهر ربيع الأول قمر نبي الهدى وأوجد نوره قبل خلق العالم وسماه محمدا وأخرجه في آخر الزمان كما قدر وأبدا وألبسه خلعة الجمال التي لم يلبسها أحدا فولد بوجه أخجل قمرا وفرقدا ألا هو الذي توسل به آدم عليه السلام وافتخر بكونه والدا واستغاث به نوح عليه السلام فنجا من الردى وكان في صلب إبراهيم عليه السلام حين ألقي في النار فعاد وصار له بها محمدا ورأت أمه آمنة حين حملت به ملائكة السماء مددا ودخل عليها الأنبياء وهم يقولون لها إذا وضعت شمس الفلاح والهدى فسميه محمدا قال الله عز وجل لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. وروي عن النبي صلى الله عليه وسلم أنه قال كنت نورا بين يدي الله عز وجل قبل أن يخلق آدم عليه السلام بألف عام يسبح الله ذلك النور وتسبح الملائكة بتسبيحه فلما خلق الله تعالى آدم عليه السلام ألقى ذلك النور في طينته فأهبطني الله في صلب آدم عليه السلام إلى الأرض وجعلني في السفينة في صلب نوح عليه السلام وجعلني في صلب الخليل إبراهيم عليه السلام حين قذف به في النار ولم يزل ينقلني ربي من الأسلاب الكريمة الفاخرة إلى الأرحام الزكية الطاهرة حتى أخرجني الله من بين أبوي ولم التقي على صفاه قط. صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم. أنت تطلع بيننا في الكواكب كالبدور بل وأشرف منه يا سيدي خير النبي. الصلاة على النبي والسلام على الرسول الشفيع الأبتهي والحبيب العربي. أنت أم أم أبو ما رأينا فيهما مثل حسنك قط يا سيدي خير النبي. الصلاة على النبي والسلام على الرسول الشفيع الأبتهي والحبيب العربي. أنت منجينا غدا من شفاعتك الصفا من لنا مثلك يا سيدي خير النبي. حسبي ربي جل الله ما في قلبي غير الله نور محمد صلى الله لا إله إلا الله. ارتكبت على الخطا غير حسر وعدد لك أشكو فيه يا
سيدي خير النبي حسبي ربي جل الله ما في قلبي غير الله نور محمد صلى الله لا إله إلا الله إننا نرجو إلى كأس حوضك للعطش يوم نشر كتابي يا سيدي خير النبي حسبي ربي جل الله ما في قلبي غير الله نور محمد صلى الله لا إله إلا الله الشفاعة هب لنا في القيامة مشفقا وأهلنا الله يا سيدي خير النبي حسبي ربي جل الله ما في قلبي غير الله نور محمد صلى الله لا إله إلا الله الصلاة على النبي كل وقت دائما لاح نجم في السماء سيدي خير النبي الصلاة على النبي والسلام على الرسول الشفيع الأبطحي والحبيب العربي صلوا وسلموا على خير البشر اللهم صل على سيدنا محمد وعلى آل سيدنا محمد بارك وسلم عليه اللهم صل على سيدنا محمد وعلى آل سيدنا محمد بارك وسلم عليه اللهم صل على سيدنا محمد وعلى آل سيدنا محمد بارك وسلم عليه. പ്രധാനമായും പറയാനുള്ളത് നാളെ നടക്കുന്ന ജാഥ. ഞാൻ ഇന്നലെ വെള്ളിയാഴ്ച ജുമാക്ക് ശേഷം പറഞ്ഞിരുന്നു, ഒരിക്കലും ജാഥ എന്നുള്ളത് നമ്മുടെ ഈ സമുദായത്തിൻ്റെ ശക്തി പ്രദർശനം നടത്താനുള്ള ഒരു ജാഥയായി എൻ്റെ മുഅ്മിനീങ്ങൾ ആരും കാണരുത്. അതിനുള്ള അവസരങ്ങൾ വേറെ ഒരുപാടുണ്ട്. ഇത് മീലാദ് ജാഥയാണ്. മീലാദ് ജാഥയുടെ ഉദ്ദേശം റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളെ സ്നേഹിച്ചുകൊണ്ട് ആ തങ്ങളുടെ സന്ദേശത്തെ അറിയിക്കാൻ, ആ തങ്ങൾ ഇഷ്ടപ്പെടുന്ന രീതിയിലാകാനുള്ള മനസ്സ് മുന്നിലിരിക്കുന്ന ഓരോരുത്തരും ആ ഒരു മനസ്സുണ്ടാവണം. നിങ്ങൾ സ്വയം നിയന്ത്രിതരാവുകയും ജാഥയുടെ ഇസ്സത്തിനെ തകർക്കുന്ന എന്തെങ്കിലും പ്രവർത്തനങ്ങൾ ആരുടെ ഭാഗത്തുനിന്നെങ്കിലും ഉണ്ടാവുകയാണെങ്കിൽ നമ്മൾ തന്നെ അത് വോളണ്ടിയറായി അതിനെ തടയുന്ന പ്രവർത്തനങ്ങൾ നമുക്കുണ്ടാവണം. ഇതുവരെ അൽഹംദുലില്ലാഹ് ദേർലക്കട്ടയെ സംബന്ധിച്ചിടത്തോളം നല്ലൊരു ഏരിയയാണ്. മറ്റുള്ള മതസ്ഥരുമായി സൗഹാർദ്ദത്തിൽ, സ്നേഹത്തിൽ, സന്തോഷത്തിൽ കഴിയുന്ന നല്ലൊരു പ്രദേശമാണ്. അള്ളാഹു ഈ ഒരു അന്തസ്സ് ഖിയാമത്ത് നാൾ വരെ നിലനിർത്തട്ടെ. ആ അന്തസ്സിന് വികാരമാകുന്ന രീതിയിൽ, അതിനെ തകർക്കുന്ന രീതിയിൽ ഇതുവരെ പോലീസ് ഡിപ്പാർട്ട്മെൻറ്റും മറ്റുള്ള അധികാരികൾക്കും മറ്റുള്ള മതസ്ഥർക്കും ഈ സമുദായത്തോടുള്ള ആ സ്നേഹവും ഈ സമുദായത്തോടുള്ള ആ വിശ്വാസവും അത് പരിപൂർണമായും കാത്ത് സംരക്ഷിക്കുന്ന രീതിയിൽ നമ്മുടെ ഓരോരുത്തരുടെ പ്രവർത്തനം ഉണ്ടായിരിക്കണം. ഇത് വീണ്ടും വീണ്ടും പറയാൻ കാരണം, ചെറിയ ഒരു ബ്ലാക്ക് ഡോട്ട് മതി നമ്മുടെ എല്ലാ ഈ പരിപാടിയെ തകർക്കാൻ, ഈ പരിപാടിയുടെ ഇസ്സത്തിനെ തകർക്കാൻ ഒരാളുടെ വിചാരിച്ചാൽ മതി. അപ്പം അതുണ്ടാവരുത്. അതുണ്ടെങ്കിൽ നമുക്ക് നഷ്ടമാണ്, ഈ സമുദായത്തിന് നഷ്ടമാണ്. മാത്രമല്ല റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ സ്നേഹവും ആ തങ്ങളുടെ ഷഫാഅത്തും നമുക്ക് നഷ്ടമാകാനുള്ള കാരണമാകും. അതുകൊണ്ട് ആരും ആ രീതിയിൽ തുനിയാതെ, ആർക്കെങ്കിലും അങ്ങനത്തെ മനസ്സുണ്ടെങ്കിൽ അത് ഈ നിമിഷം അത് ഒഴിവാക്കിയിട്ട് ഇൻഷാ അല്ലാഹ് നല്ല രീതിയിലാകാൻ വേണ്ടിയുള്ള തീരുമാനങ്ങളും അതിനു വേണ്ടിയുള്ള പ്രവർത്തനങ്ങളും ആകണം നമ്മുടെ ജാഥയുടെ ലക്ഷ്യം. അള്ളാഹു തൗഫീഖ് നൽകി അനുഗ്രഹിക്കട്ടെ. വളരെ ശാന്തമായി, വളരെ സമാധാനകരമായി ആ ജാഥയെ നയിക്കാനും ആ ജാഥയിൽ ഒരു അണിയായി ചേരാനും അത് പരിപൂർണമായി വിജയകരമായ രീതിയിൽ അവസാനിപ്പിക്കാനും അള്ളാഹു നമുക്കെല്ലാവർക്കും തൗഫീഖ് നൽകി അനുഗ്രഹിക്കട്ടെ എന്ന്
എന്ന് പ്രാർത്ഥിച്ചുകൊണ്ട് പ്രത്യേകമായി ഇവിടെ സഹകരിച്ച എല്ലാവർക്കും പ്രാർത്ഥിക്കാനുണ്ട്. ആ കൂട്ടത്തിൽ മദ്രസ വിദ്യാർത്ഥികൾ, നമുക്കറിയാമല്ലോ, വലിയ മദ്രസയാണ്, 300ഓളം വിദ്യാർത്ഥികളുള്ള മദ്രസയാണ്. പ്രൈസിന് വേണ്ടി ഒരുപാട് ചിലവ് വരുന്ന രീതിയാണ്. ആ പ്രൈസ് കൊടുക്കാൻ വേണ്ടി നമ്മുടെ ഈ ഹയാത്തുൽ ഇസ്ലാം മദ്രസയുടെ ഓൾഡ് സ്റ്റുഡൻസ് ഫെഡറേഷൻ അത് 1 ലക്ഷം രൂപയാണ് ഈ സമ്മാനത്തിന് വേണ്ടി മാത്രം ചേർന്നത്. അതിൽ 50,000 രൂപ ആ ഓൾഡ് സ്റ്റുഡൻസ് ഫെഡറേഷൻ്റെ സമർത്ഥനായ അധ്യക്ഷൻ നമ്മുടെ ഖത്തർ ഇബ്രാഹിം ഹാജിയുടെ വകയിലാണ്. മറ്റുള്ള പൈസ അതിൻ്റെ മറ്റു മെമ്പേഴ്സൊക്കെ കൂട്ടിയിട്ട് തന്നതാണ്. അള്ളാഹുവിനെ കബൂലാക്കണേ റഹ്മാനെ, അർഹമായ പ്രതിഫലം ചെയ്യണേ റഹ്മാനെ. ഈ ഭീമമായ സംഖ്യ നിൻ്റെ റസൂലിനെ, നിൻ്റെ ഹബീബിനെ സ്നേഹിച്ചു കൊണ്ടാണ് റഹ്മാനെ. അള്ളാഹുവേ, ഈ സമ്മാനം വാങ്ങി ഈ കുട്ടികളൊക്കെ സന്തോഷിക്കുമ്പോൾ ഒരു മനുഷ്യൻ ചെയ്യുന്ന ഏറ്റവും വലിയ അമല് മറ്റുള്ളവരുടെ മനസ്സിനെ സന്തോഷിപ്പിക്കലാണെന്ന് നിൻ്റെ ഹബീബ് പറഞ്ഞതാണ് റഹ്മാനെ. അള്ളാഹുവേ, ആ സന്തോഷത്തിൻ്റെ കാരണം കൊണ്ട് ഇവരുടെ ജീവിതത്തിൽ, ഈ സഹായിച്ചവരുടെ ജീവിതത്തിലൂടെ നീളം നീ സന്തോഷം നൽകണേ റഹ്മാനെ. അവരുടെ ആഖിറത്തിൽ നീ സന്തോഷം നൽകണേ റഹ്മാനെ. അവരുടെ കുടുംബത്തിൽ നിന്ന് മരിച്ചു പോയവരുടെ ഖബറിലും അവരുടെ പരലോക ജീവിതത്തിലും നീ സന്തോഷം നൽകി അനുഗ്രഹിക്കണേ റഹ്മാനെ. നൽകിയതിലും ഹൈറായത് അവർക്ക് നീ പകരം നൽകി അനുഗ്രഹിക്കണേ റഹ്മാനെ. അതുപോലെ മെരിറ്റ് പ്രൈസിന് വേണ്ട ചിലവുകൾ അൻസാറുൽ മുസ്ലിം അസോസിയേഷൻ എന്ന നമ്മുടെ നാട്ടിലേറെ സക്രിയമായി പ്രവർത്തിക്കുന്ന ആ ഒരു സംഘടനയാണ് നമുക്ക് നൽകിയത്. അള്ളാഹു അതിൻ്റെ പ്രസിഡന്റ്, സെക്രട്ടറി അടക്കമുള്ള എല്ലാ ഭാരവാഹികളെല്ലാം മെമ്പേഴ്സ്, അതിന് സഹായിച്ചവർ, അവർക്കെല്ലാം അർഹമായ പ്രതിഫലം നൽകി അനുഗ്രഹിക്കണേ റഹ്മാനെ. മുത്തനബി സല്ലല്ലാഹു അലൈഹി വസല്ലം തങ്ങളെ കൂടെ അവരെല്ലാം സ്വർഗ്ഗലോകത്ത് ഒരുമിച്ച് കൂട്ടണേ റഹ്മാനെ. അവരുടെ ബേജാറുകൾ, വിഷമങ്ങൾ, ബുദ്ധിമുട്ടുകളെല്ലാം തീർത്തു കൊടുക്കണേ റഹ്മാനെ. അതുപോലെ തന്നെ ഇന്ന് വൈകുന്നേരം നൽകിയ ചായയും കടിയും നമ്മുടെ സിദ്ദീഖ് ഡിയം അദ്ദേഹത്തിൻ്റെ വകയിലാണ്. അള്ളാഹുവിനെ ഖൈർ ചൊരിയണേ റഹ്മാനെ. അദ്ദേഹത്തിൻ്റെ സമ്പത്തിൽ ബറക്കത്ത് ചെയ്യണേ അല്ലാഹ്. അദ്ദേഹത്തിൻ്റെ കുടുംബത്തിൽ നിന്ന് ബറക്കത്ത് ചെയ്യണേ റഹ്മാനെ. എല്ലാ കാര്യങ്ങളും ബറക്കത്ത് ചെയ്യണേ അല്ലാഹ്. അതുപോലത്തെ ഇപ്പോൾ രാത്രി എല്ലാവർക്കും ഭക്ഷണമുണ്ട്. ആ ഭക്ഷണത്തിന് വേണ്ടിയുള്ള അരിയും അതിൻ്റെ നെയ്യും തന്നത് നമ്മുടെ അബൂ സ്വാലിഹ് ഡിയാണ്. അള്ളാഹുവേ, നീ കബൂലാക്കണേ റഹ്മാനെ. അർഹമായ പ്രതിഫലം ചെയ്യണേ റഹ്മാനെ. പ്രത്യേകിച്ചും അദ്ദേഹത്തിൻ്റെ മരണപ്പെട്ട പിതാവിൻ്റെ പേരിലാണ് അദ്ദേഹം അത് നൽകിയത്. അള്ളാഹുവേ, ആ പിതാവിൻ്റെ നിമിഷം ഖബറിൽ സന്തോഷിക്കുന്ന ഒരു അമലായി സ്വീകരിക്കണേ റഹ്മാനെ. ആ ഖബറിൽ ഇനിയും എല്ലാ നാളുകളിലും സന്തോഷം കൊടുക്കണേ റഹ്മാനെ. ആ ഉപ്പാൻ്റെ ബർസഖിയായ ജീവിതം ഖൈറിലും സന്തോഷത്തിലും റാഹത്തിലുമാക്കി കൊടുക്കണേ റഹ്മാനെ. അതുപോലെ രാത്രിക്കുള്ള ചിക്കൻ തന്നത് നമ്മുടെ അബൂബക്കർ ഹാജി, കുഞ്ഞുമണ ഹാജി, അതുപോലെ റഫീഖ് DS എന്നീ 2 ആളുകളാണ്. അള്ളാഹുവിനെ കബൂലാക്കണേ റഹ്മാനെ. അർഹമായ പ്രതിഫലം കൊടുക്കണേ റഹ്മാനെ. അവരുടെ കച്ചവടത്തിലും അവരുടെ എല്ലാ കാര്യങ്ങളിലും ബറക്കത്ത് ചെയ്യണേ റഹ്മാനെ. പ്രത്യേകിച്ചും റഫീഖിൻ്റെ ഉമ്മ അസുഖത്തിലാണ്. അള്ളാഹു പരിപൂർണമായ ആഫിയത്ത് നൽകി അനുഗ്രഹിക്കണേ റഹ്മാനെ. അതുപോലെ നമ്മുടെ കുഞ്ഞുമോണാക്കാൻ്റെ ഭാര്യയ്ക്ക് ചെറിയ അസുഖങ്ങളുണ്ട്, ഇന്ന് ഡിസ്ചാർജ് ആയതാണ്. അള്ളാഹു പരിപൂർണമായ ആഫിയത്ത് നൽകി അനുഗ്രഹിക്കണേ റഹ്മാനെ. പിന്നെ ഉള്ളത് ദ്വാരക്കാൻ വേണ്ടി 313 രൂപ നൽകിയിട്ടുണ്ട് സാറാമ്മ എന്ന് പറയുന്നൊരു പെണ്ണുങ്ങൾ. അള്ളാഹുവിനെ കബൂലാക്കണേ റഹ്മാനെ. അർഹമായ പ്രതിഫലം നൽകി അനുഗ്രഹിക്കണേ റഹ്മാനെ. അതുപോലെ തന്നെ നമ്മുടെ ശരീഅത്ത് കോളേജിൽ പഠിപ്പിക്കുന്ന ഒരു ടീച്ചർ അസുഖമായിട്ട് ഹോസ്പിറ്റലിൽ അഡ്മിറ്റാണ്. അള്ളാഹുവേ, നീ പരിപൂർണമായ ശമനം നൽകി അനുഗ്രഹിക്കണേ റഹ്മാനെ. ഏത് വിധത്തിലെ രോഗമാണെങ്കിലും നീ നിൻ്റെ റഹ്മത്ത് കൊണ്ട്, ഫളൽ കൊണ്ട് നീ പരിപൂർണമായ ശിഫ നൽകണേ റഹ്മാനെ. അതുപോലെ തന്നെ പറയാത്ത ഒരുപാട് സഹായങ്ങൾ, ഒരുപാട് സംഭാവനകൾ, നേർച്ചകൾ, ഇവിടേക്ക് വേണ്ടിയുള്ള മറ്റുള്ള എല്ലാത്തിനും ഉച്ചക്കത്തെ ഭക്ഷണം, ഇന്ന് രാവിലത്തെ ചായം കടിയും, അതുപോലെ തന്നെ നാളെ മുതൽക്ക് നടക്കുന്ന ഒരുപാട് പ്രവർത്തനങ്ങൾ, അതുപോലെ നമ്മുടെ ബാലക്കാരുടെ ബാനർ കിട്ടാനും മറ്റുള്ള രീതിയിലും പന്തലിടാനും മറ്റുമൊക്കെ ഏതൊക്കെ രീതിയിൽ ആരൊക്കെ സഹായിച്ചിട്ടുണ്ടോ അതിനൊക്കെ നേതൃത്വം നൽകി നമ്മുടെ കമ്മിറ്റി പ്രസിഡന്റ്, സെക്രട്ടറി അടക്കം, കോശാധികാരി അടക്കമുള്ള മറ്റു ഭാരവാഹികൾ, അതുപോലെ ഈ മക്കളെ ഇത്രയേറെ അധ്വാനിച്ച് ഈ പ്രതിഭകൾ പുറത്തെടുക്കാൻ ഇവിടെ പരിശ്രമിച്ച ഉസ്താദന്മാർ, ഇവിടുത്തെ മറ്റു ഉസ്താദന്മാർ, എല്ലാവരും ആരൊക്കെ പറയാൻ ബാക്കിയായിട്ടുണ്ട് അല്ലാഹു എല്ലാവരും നീ കാണുന്നവനാണ്. ആരൊക്കെ ഏതൊക്കെ രീതിയിൽ സഹായങ്ങൾ തന്നിട്ടുണ്ടോ, സഹായിച്ചിട്ടുണ്ടോ, സഹകരിച്ചിട്ടുണ്ടോ എല്ലാം നീ കാണുന്നവനാണ് റഹ്മാനെ. എല്ലാവർക്കും അർഹമായ പ്രതിഫലം നൽകി അനുഗ്രഹിക്കണേ റഹ്മാനെ. ഈ മക്കളെ പരിപാടി മീലാദ് പ്രോഗ്രാമിൽ ഇവിടെ വന്നിരുന്നവർ, ഇതിന് കൂടിയവർ എല്ലാവർക്കും നീ അർഹമായ പ്രതിഫലം ചെയ്ത് മുത്തനബിൻ്റെ ശഫാഅത്തിൽ നമ്മളെല്ലാവരും ഒരുമിച്ച് കൂട്ടണേ റഹ്മാനെ. الحمد لله رب العالمين. اللهم صل على سيدنا محمد وعلى آل سيدنا ومولانا محمد صلاة تنجينا بها من جميع الأهوال والبليات وتسلمنا بها من جميع الأسقام والآفات وتطهرنا بها من جميع السيئات وتغفر لنا بها جميع الخطيئات وتقضي لنا بها جميع الحاجات وترفعنا بها عندك
أعلى الدرجات وتبلغنا بها أقصى الغايات من جميع الخيرات في الحياة وبعد الممات. اللهم إنا نتوسل إليك باسمك العليم وبجاه نبيك الكريم ووليك العظيم أن تغفر عنا الذنوب وتستر العيوب وتحسن الأخلاق وتوسع الأرزاق وتشفي الأسقام وتعافي الآلام وأن تدفع عنا وعن أهل بلدنا وبيتنا هذا السم الناقع والداء القامع والوباء القاطع إنك مجيبا سامع وأن تصرف عنا الطاعون والبلاء وتعصمنا من إنزال قهرك والوباء وتحجبنا بنورك من شر عدونا وشر الملعون ومن شر الوباء والطاعون. اللهم لا تؤاخذنا بسوء أفعالنا ولا تهلكنا بخطايانا. اللهم إنا نسألك أن تعيذنا وأن تعيذ موتانا من عذاب القبر وتؤمننا وإياهم من الفزع الأكبر وتنجينا وإياهم عن دار البوار وتسكننا وإياهم الفردوس من دار القرار بحق سيدنا محمد وآله الأبرار وأصحابه الأخيار. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. وصلى الله تعالى وسلم على خير الخلق سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين الحمد لله رب العالمين. صلى الله على محمد صلى الله عليه وسلم. صلى الله على محمد صلى الله عليه وسلم. اللهم صل على محمد يا رب صل عليه وسلم. മൗലൂദിൻ്റെ പരമ്പരയുടെ 12ാമത്തെ രാത്രിയാണ് നമ്മളുള്ളത്. വളരെ അനുഗ്രഹിച്ച, വളരെയധികം ബഹുമാനിക്കേണ്ട ഒരു പരിശുദ്ധമായ രാത്രിയിലാണ് നമ്മളിവിടെ ഒരുമിച്ച് കൂടിയിട്ടുള്ളത്. ഇന്ന് രാത്രികളിൽ ഓതിയ മൗലൂദുകളും ഇതിന് നൽകിയ സീർണികളൊക്കെ അള്ളാഹു സ്വീകരിച്ച് ഇവിടെ സഹകരിച്ച എല്ലാവർക്കും ഒരു ആയിരം നന്ദികൾ രേഖപ്പെടുത്തുന്നു. ഇനി സീനിയർ വിഭാഗത്തിൻ്റെ ആവേശകരമായ ഉറുദു സോങ് കണ്ടിന്യൂയായി നടന്നുകൊണ്ടിരിക്കുകയാണ്. മത്സരാർത്ഥികൾ എത്രയും പെട്ടെന്ന് സ്റ്റേജിൻ്റെ അടുത്ത് വരേണ്ടതാണ്. तू को जा मन को जा, तू को जा मन को जा, तू को जा मन को जा, तू को जा मन को जा. तू आमीरे हरम मैं फ़कीरे हजम, तू आमीरे हरम मैं फ़कीरे हजम. तेरे गुन्नौर लब में तलब ही तलब, तेरे गुन्नौर लब में तलब ही तलब. तू अता ही अता, तू को जा मन को जा, तू को जा मन को जा, तू को जा मन को जा, तू को जा मन को जा. इल्हाम है जामा तेरा, इल्हाम है जामा तेरा. कुरानी मामा है तेरा, कुरानी मामा है तेरा. मिंबर तेरा अर्शे बरी, मिंबर तेरा अर्शे बरी. या रहमकुल आलमी, तू को जा मन को जा, तू को जा मन को जा, तू को जा मन को जा, तू को जा मन को जा. तू हकीकत में है सिर्फ एहसासू, तू हकीकत में है सिर्फ एहसासू. तू समंदर में भटकी हुई प्यासू,
तू समंदर में भटकी हुई प्यासो, मेरे घर रॉक पर ओ तेरी का उज़र, मेरे घर रॉक पर ओ तेरी का उज़र। सिदरतुल मुंतहा तू को जा मन को जा, तू को जा मन को जा, तू को जा मन को जा, तू को जा मन को जा। अस्सलामु अलैकुम वरहमतुल्लाहि वबरकातुहू। बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना। नकली मिकात शौवर नकया में तूर सीने, नकली मिकात शौवर नकया में तूर सीने। मेरी आरज़ू मोहम्मद, मेरी आरज़ू मोहम्मद, मेरा जुस्तजू मदीना। बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना। नहीं माँ रोज़र तो क्या है, मैं गरीब हूँ यहीं ना। नहीं माँ रोज़र तो क्या है, मैं गरीब हूँ यहीं ना। मेरी आरज़ू मोहम्मद, मेरी आरज़ू मोहम्मद, मुझे ले चलो मदीना। बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना। मुझे गलतियों न छेड़ो, मैं रहे कोई जहाँ में, मेरे गलतियों न छेड़ो, मैं रहे कोई जहाँ में। मैं अमीर बुकार लूँगा, मैं अमीर बुकार लूँगा, मुझे देख लो मदीना। बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना, बोलो मदीना मदीना मदीना। अस्सलाम वालेकुम। सरकार का मदीना, 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 सरकार का मदीना। अजब रंग पर है बहार मदीना, सब जन्नते हैं इसारे मदीना। अजब रंग पर है बहार मदीना, है सब जन्नते हैं इसारे मदीना। सुहाना सुहाना दिलारा मदीना, सुहाना सुहाना दिलारा मदीना। हराशी की आँखों का तारा मदीना, सरकार का 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 मदीना। चलो मिलके करते हैं जिक्र मदीना, पहुँच जाएंगे इंशाअल्लाह मदीना। चलो मिलके करते हैं जिक्र मदीना, पहुँच जाएंगे इंशाअल्लाह मदीना। मदीना मदीना हमारा मदीना, मदीना
मदीना सरकार का 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 मदीना। अस्सलामु अलैकुम वरहमतुल्लाह। अस्सलामु अलैकुम वरहमतुल्लाहि वबरकातुहू। अरा गुंबद जो देखोगे ज़माना भूल जाओगे। अरा गुंबद जो देखोगे ज़माना भूल जाओगे। अगर तैबा को जाओगे तू आना बोल जाओगे। ना इतरा हो ज़ियादा चांद तारो अपनी रंगत पर। ना इतरा हो ज़ियादा चांद तारो अपनी रंगत पर। मेरे हाका को देखोगे चमकना बोल जाओगे। मेरे आका को देखोगे चमकना बोल जाओगे। अरा गुंबद जो देखोगे ज़माना बोल जाओगे। अगर तैबा को जाओगे तू आना बोल जाओगे। आदि से मुस्तफ़ा पर तुम जो जाओ अमल पेरा। आदि से मुस्तफ़ा पर तुम जो जाओ अमल पेरा। कसम रब के कभी माँ का सताना बोल जाओगे। कसम रब के कभी माँ का सताना बोल जाओगे। अरा गुंबद जो देखोगे ज़माना बोल जाओगे। अगर तैबा तो जाओगे तो आना बोल जाओगे। अगर तुम गौर से मेरे नबी की नात सुन लोगे। अगर तुम गौर से मेरे नबी की नात सुन लोगे। मेरे दावा तुम गाना बजाना बोल जाओगे। अरा गुंबद जो देखोगे ज़माना बोल जाओगे। अगर तैबा को जाओगे तू आना बोल जाओगे। अस्सलामु अलैकुम। अरा गुंबद जो देखोगे ज़माना भूल जाओगे। हरा गुंबद जो देखोगे ज़माना भूल जाओगे। हमको बुलाना या रसूल अल्लाह। हमको बुलाना या रबीब अल्लाह। हमको बुलाना या रसूल अल्लाह। हमको बुलाना या हबीब अल्लाह। कभी तो सात गुंबद का उजाला हम भी देखेंगे। कभी तो सात गुंबद का उजाला हम भी देखेंगे। हमें बुनवाएंगे आका मदीना हम भी देखेंगे। हमको बुलाना या रसूल अल्लाह। हमको बुलाना या रसूल अल्लाह। हमको बुलाना या रसूल अल्लाह।
बिस्बिल का उस दर पर तमाशा हम भी देखेंगे, दिले बिस्बिल का उस दर पर तमाशा हम भी देखेंगे, हमें बुनवाएंगे आका मदीना हम भी देखेंगे। हमको बुलाना या रसूल अल्लाह, हमको बुलाना या रसूल अल्लाह, हमको बुला लो या नबी अपने दरबार में, हमको बुला लो या नबी अपने दरबार में। बरसती गुंबदे खजरा से टकराती हुई बूंदे, बरसती गुंबदे खजरा से टकराती हुई बूंदे, बरसती गुंबदे खजरा से टकराती हुई बूंदे। वहाँ पर शान से बारिश बरसना हम भी देखेंगे, वहाँ पर शान से बारिश बरसना हम भी देखेंगे, हमें बुनवाएंगे आका मदीना हम भी देखेंगे। हमको बुलाना या रसूल अल्लाह, हमको बुलाना या रसूल अल्लाह, हमको बुलाना या रसूल अल्लाह, हमको बुलाना या रसूल अल्लाह। पहुँच जाएंगे जिस दिन ऐ उजागर उनके कदमों में, पहुँच जाएंगे जिस दिन ऐ उजागर उनके कदमों में, पहुँच जाएंगे जिस दिन ऐ उजागर उनके कदमों में। किसी दिन तो जमाने हुए ज़ेबा हम भी देखेंगे, किसी दिन तो जमाने हुए ज़ेबा हम भी देखेंगे, हमें बुनवाएंगे आका मदीना हम भी देखेंगे। हमको बुलाना या रसूल अल्लाह, हमको बुलाना या रसूल अल्लाह। किसे कहते हैं जन्नत का नज़ारा हम भी देखेंगे, किसे कहते हैं जन्नत का नज़ारा हम भी देखेंगे, हमें बुनवाएंगे आका मदीना हम भी देखेंगे। हमको बुलाना या रसूल अल्लाह, हमको बुलाना या रसूल अल्लाह, हमको बुलाना या रसूल अल्लाह, हमको बुलाना या हबीब अल्लाह। अस्सलामु अलैकुम वरहमतुल्लाहि वबरकातुहू। मदीना 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 मदीना। हरा गुंबद जो देखोगे ज़माना भूल जाओगे, अगर तैबा को जाओगे तो आना भूल जाओगे। हरा गुंबद जो देखोगे ज़माना भूल जाओगे, अगर तैबा को जाओगे तो आना भूल जाओगे। ना इतना हो ज़ियादा चांद तारो अपनी रंगत पर, ना इतना हो ज़ियादा चांद तारो अपनी रंगत पर। मेरे आका को देखोगे चमकना भूल जाओगे, मेरे आका को देखोगे चमकना भूल जाओगे। हरा गुंबद जो देखोगे ज़माना भूल जाओगे, अगर तैबा को जाओगे तो आना भूल
तुम जो हो जाओ अमल पेरा हदीस मुस्तफ़ा पर तुम जो हो जाओ अमल पेरा मेरा कसम रब की कभी माँ को सताना भूल जाओगे कसम रब की कभी माँ को सताना भूल जाओगे हरा गुंबद जो देखोगे ज़माना भूल जाओगे अगर तैबा को जाओगे तो आना भूल जाओगे अगर तुम गौर से मेरे नबी के नात सुन लोगे अगर तुम गौर से मेरे नबी के नात सुन लोगे मेरा दावा है तुम गाना बजाना भूल जाओगे मेरा दावा है तुम गाना बजाना भूल जाओगे हरा गुंबद जो देखोगे ज़माना भूल जाओगे अगर तैबा को जाओगे तो आना भूल जाओगे तुम्हारे सामने होगा कभी जब गुंबदे हज़रा तुम्हारे सामने होगा कभी जब गुंबदे हज़रा नज़र जम जाएगी उस पर हटाना भूल जाओगे नज़र जम जाएगी उस पर हटाना भूल जाओगे हरा गुंबद जो देखोगे ज़माना भूल जाओगे अगर तैबा को जाओगे तो आना भूल जाओगे तो आना भूल जाओगे अस्सलामु अलैकुम रहमतुल्लाहि व बरकातहू मेरा नबी मेरा नबी मेरा नबी ओ जिसके लिए महफिल कौनैन सजी है फिरदौस भरी जिसके वसीले से बनी है ओ हाशमी माँ की मदनी उल्ला रब है ओ मेरा नबी मेरा नबी मेरा नबी 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 है अहमद है मोहम्मद हकीकत में रसूल है मक्का में मुरहब है वही अलिया कुल है उस पर ई नज़र सारे ज़माने की लगी है ओ मेरा नबी मेरा नबी मेरा नबी 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 है शम्स जो आँचे रही अनवर की झलक है वल्लैल सजा के इसमें हज़रत की लचक है आलम को ज़िया जिसके वसीले से मिली है ओ मेरा नबी मेरा नबी मेरा नबी 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 है अस्सलामु अलैकुम व रहमतुल्लाहि व बरकातहू ए मेरे मौला 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 ए मेरे मौला 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 ए मेरे मौला 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 ए मेरे
किस्मत मेरी जगा दे, किस्मत मेरी जगा दे, दोनों जहां के मालिक ए मेरे मौला 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 मौला, ए मेरे मौला मौला मौला। बरसों की आरज़ू है, मक्के की जूस्तजू है, बरसों की आरज़ू है, मक्के की जूस्तजू है, एक बार ही दिखा दे, एक बार ही दिखा दे, दोनों जहां के मालिक ए मेरे मौला 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 मौला, ए मेरे मौला मौला मौला। दुनिया हो आखिरत के हर गम से तू बरी है, दुनिया हो आखिरत के हर गम से तू बरी है, मुझना मुझे सुना दे, मुझना मुझे सुना दे, दोनों जहां के मालिक ए मेरे मौला 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 मौला, ए मेरे मौला मौला मौला। दुनिया हो दुनिया के हर सितम से, उक़बा के हर अलम से, दुनिया के हर सितम से, उक़बा के हर अलम से, दामन मेरा छुड़ा दे, दामन मेरा छुड़ा दे, दोनों जहां के मालिक ए मेरे मौला 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 मौला, ए मेरे मौला मौला मौला। अस्सलाम वालेकुम। आरज़ू है मक्के की जूस्तजू है, एक बार ही दिखा दे, एक बार ही दिखा दे, दोनों जहां के मालिक ए मेरे